ಎಲ್ಲ ಆತ್ಮೀಯ ಬಂಧುಗಳನ್ನು ಸ್ವಾಗತಿಸುತ್ತಾ ಶುಭ ಶುಕ್ರವಾರದ ಮುಂಜಾನೆಯಲ್ಲಿ ನಾವಿದ್ದೇವೆ. ಶುಕ್ರವಾರ ಎಲ್ಲ ಸರ್ವಧರ್ಮದವರಿಗೂ ಶುಭ ದಿವಸ. ಹಿಂದೂಗಳಿಗೆ ಇವತ್ತು ಪವಿತ್ರವಾದಂತಹ ವರಮಹಾಲಕ್ಷ್ಮಿ ವ್ರತಾಚರಣೆಯ ಶುಭ ದಿವಸ. ಹಾಗೆಯೇ ಕ್ರಿಶ್ಚಿಯನ್ ಬಂಧುಗಳಿಗೆ ಶುಕ್ರವಾರ ಅದು ಪವಿತ್ರ ಶುಕ್ರವಾರ ಆಗಿ ಯಾವತ್ತೂ ನೆನಪಿನಲ್ಲಿ ಉಳಿಯುವಂತಹ ದಿವಸ. ಮುಸ್ಲಿಂ ಬಂಧುಗಳಿಗೂ ಶುಕ್ರವಾರ ಅವರದ್ದೇ ಆದಂತಹ ಪವಿತ್ರ ದಿನ. ಈ ರೀತಿಯಾಗಿ ಸರ್ವಧರ್ಮದವರ ಪವಿತ್ರ ದಿನವಾದಂತಹ ಶುಭ ಶುಕ್ರವಾರದ ಮುಂಜಾನೆಯಲ್ಲಿ ಉಳ್ಳಾಲದ ಈ ಒಂದು ವೈದ್ಯನಾಥ ನಗರದ ಪರಿಸರದಲ್ಲಿ ಆಧುನಿಕ ಜಗತ್ತಿಗೆ ಅತಿ ಅಗತ್ಯವಾದಂತಹ, ನಾವೆಲ್ಲ ಹೇಳುವಾಗ ಹೇಳ್ತೇವೆ, ನಮ್ಮ ಪರಿಸರವನ್ನು ಉಳಿಸೋಣ, ನಾಳಿನ ಪೀಳಿಗೆಗಾಗಿ ಪರಿಸರವನ್ನು ಬೆಳೆಸೋಣ ಎನ್ನುವಂತಹ ಸಂದೇಶವನ್ನು ಯಾವತ್ತೂ ಕಾಣ್ತೇವೆ. ಆದರೆ ಅದಕ್ಕೆ ಪೂರಕವಾದಂತಹ ಒಂದು ಉದ್ಯಮ ಇವತ್ತು ಇಲ್ಲಿ ಮಾಸ್ತಿಕಟ್ಟೆಯ ಈ ಒಂದು ಕಟ್ಟಡದಲ್ಲಿ ಆರಂಭವಾಗುತ್ತಾ ಇದೆ. ದ್ವಿಚಕ್ರ ವಾಹನ, ಅದು ಕೂಡ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನದ ಸಂಸ್ಥೆ, ಕೊಮಾಕಿ ಸಂಸ್ಥೆಯ ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನದ ಸ್ಪಾರ್ಕ್ ಎಲೆಕ್ಟ್ರಿಕಲ್ ವೆಹಿಕಲ್ ಎನ್ನುವಂತಹ ಸಂಸ್ಥೆ ಇಲ್ಲಿ ಶ್ರೀಯುತ ಮೆಲ್ವಿನ್ ಡಿಸೋಜಾ ಇವರ ಮಾಲಕತ್ವದಲ್ಲಿ ಉದ್ಘಾಟನೆಗೊಳ್ತಾ ಇದೆ. ಈ ಉದ್ಘಾಟನೆಗೆ ಬಂದಂತಹ ಆಶೀರ್ವಚನ ಮಾಡಲು ಈ ಒಂದು ಸಂಸ್ಥೆಯನ್ನು ಹರಸಲು ಬಂದಂತಹ ನಮ್ಮ ಸನಿಹದ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ವಂದನೀಯ ಧರ್ಮಗುರುಗಳು ಫಾದರ್ ಸಿಪ್ರಿಯನ್ ಪಿಂಟೋ ಇವರನ್ನು ನಾನು ಈ ಸಂಸ್ಥೆಯ ಪರವಾಗಿ ಶ್ರೀಯುತ ಮೆಲ್ವಿನ್ ಡಿಸೋಜಾ ಮತ್ತು ಎಲ್ಲ ಬಂಧುಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಮೆಲ್ವಿನ್ ಡಿಸೋಜಾರವರು ಹೂಗುಚ್ಛವನ್ನು ನೀಡುವುದರೊಂದಿಗೆ ಸ್ವಾಗತಿಸಬೇಕು. ಹಾಗೆಯೇ ಈ ಒಂದು ಸಂಸ್ಥೆಗೆ ಪ್ರೇರಣೆಯಾಗಿ ಬೆನ್ನೆಲುಬಾಗಿ ನಿಂತಹ ಕೊಮಾಕಿ ಸಂಸ್ಥೆಯ ಹಿರಿಯರಾದಂತಹ ಶ್ರೀಯುತ ಪೀಟರ್ ಜೆರ್ರಿ ಇವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವರಿಗೆ ಮೆಲ್ವಿನ್ ಸಿ ಡಿಸೋಜಾರವರು ಹೂಗುಚ್ಛ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಗ ಪ್ರಿನೀತ್ ರೋಡ್ರಿಗಸ್ ಇವರು ಈ ಸಂಸ್ಥೆಯ ವಿತರಕರು, ಕೊಮಾಕಿ ಸಂಸ್ಥೆಯ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ವಿತರಕರು. ಅವರು ಕೂಡ ಈ ಸಂಸ್ಥೆಯ ಒಂದು ಶುಭ ಸಂದೇಶವನ್ನು ನೀಡಲಿಕ್ಕಾಗಿ ಆಗಮಿಸಿದ್ದಾರೆ. ಶ್ರೀಯುತ ವಿನೀತ್ ರೋಡ್ರಿಗಸ್ ಇವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇವರಿಗೆ ಮೆಲ್ವಿನ್ ಸಿ ಡಿಸೋಜಾ ಇವರು ಹೂಗುಚ್ಛ ನೀಡುವುದರೊಂದಿಗೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪ್ರೀತಮ್ ರೋಡ್ರಿಗಸ್ ಇವರನ್ನು ಕೂಡ ಜೊತೆಗೆ ಸ್ವಾಗತಿಸ್ತಾ ಇದ್ದೇವೆ. ಹಾಗೆಯೇ ಪ್ರಥಮ ಗ್ರಾಹಕರಾಗಿ ನಮ್ಮೊಂದಿಗಿದ್ದಾರೆ ಫ್ಲೇವಿ ಡಿಸೋಜಾ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಮೆಲ್ವಿನ್ ಸಿ ಡಿಸೋಜಾರವರು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ಳುತ್ತಾ, ನಮ್ಮ ದರ್ಗಾದ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳು ತ್ವಾಹಾ ಹಾಜಿ ಅವರನ್ನು ನಾವು ನಿರೀಕ್ಷಿಸ್ತಾ ಇದ್ದೇವೆ. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರುವವರಿದ್ದಾರೆ, ನಮಗೆ ಶುಭ ಹಾರೈಸುವವರಿದ್ದಾರೆ. ಅವರ ನಿರೀಕ್ಷೆಯಲ್ಲಿ ಬಂದಂತಹ ಎಲ್ಲರನ್ನು ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಶ್ರೀಯುತ ಮೆಲ್ವಿನ್ ಡಿಸೋಜಾ ಇವರ ಧರ್ಮಪತ್ನಿ ಶ್ರೀಮತಿ ವಿಲ್ಮಾ ಡಿಸೋಜಾ, ಮಕ್ಕಳಾದಂತಹ ಮೆಲೋನಿಯಾ ಡಿಸೋಜಾ ಮತ್ತು ಮೆರೋಡಿಯಾ ಡಿಸೋಜಾ ಅವರು ಕೂಡ ನಮ್ಮೊಂದಿಗಿದ್ದಾರೆ. ಅವರ ಹಿರಿಯ ಮಗ ಮೆಲ್ಸನ್ ಡಿಸೋಜಾರನ್ನು ಕೂಡ ವಿದೇಶದಲ್ಲಿದ್ದಾರೆ. ಈ ಎಲ್ಲ ಕುಟುಂಬದ ಬಂಧುಗಳ ಪರವಾಗಿ ಬಂದಂತಹ ಎಲ್ಲ ಆತ್ಮೀಯ ಬಂಧುಗಳನ್ನು ಸ್ವಾಗತಿಸ್ತಾ ಇದೀಗ ಮೊದಲಿಗೆ ರಿಬ್ಬನ್ ಕಟ್ ಮಾಡುವ ಮೂಲಕವಾಗಿ ಸಂಸ್ಥೆಗೆ ಉದ್ಘಾಟನೆಯ ಚಾಲನೆ ವಿಲ್ಮಾ ಡಿಸೋಜಾ ದಂಪತಿಗಳ ಸುಪುತ್ರಿಯರಾದಂತಹ ಮೆಲಾನಿಯಾ ಡಿಸೋಜಾ ಮತ್ತು ಮೆರೋಡಿಯಾ ಡಿಸೋಜಾ ಇವರು ರಿಬ್ಬನ್ ಕಟ್ ಮಾಡುವುದರ ಮೂಲಕವಾಗಿ ಈ ಸಂಸ್ಥೆಯನ್ನು ಉದ್ಘಾಟನೆ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲೆಕ್ಟ್ರಿಕಲ್ ದ್ವಿಚಕ್ರ ವಾಹನ ಕೊಮಾಕಿ ಸಂಸ್ಥೆಯ ಸ್ಪಾರ್ಕ್ ವೆಹಿಕಲ್ ಸೆಂಟರ್ ಈ ಕಟ್ಟಡದಲ್ಲಿ ಶುಭಾರಂಭಗೊಂಡಿದೆ. ರಿಬ್ಬನ್ ಕಟ್ ಮಾಡುವ ಮೂಲಕವಾಗಿ ಮೆಲ್ವಿನ್ ಡಿಸೋಜಾ ಅವರ ಸುಪುತ್ರಿಯರು ಮೆಲೋನಿಯಾ ಡಿಸೋಜಾ ಮತ್ತು ಮೆರೋಡಿಯಾ ಡಿಸೋಜಾ ಈ ಒಂದು ಸಂಸ್ಥೆಗೆ ಶುಭ ಚಾಲನೆಯನ್ನು ಕೊಟ್ಟಿದ್ದಾರೆ. ಆದರೆ ಯಾವುದೇ ಒಂದು ಕಾರ್ಯಕ್ರಮ, ಯಾವುದೇ ಒಂದು ಉದ್ಯಮ ಯಶಸ್ವಿಯಾಗಬೇಕಿದ್ರೆ ದೇವರ ಸ್ತುತಿ, ದೇವರ ಹಾರೈಸುವಿಕೆ, ಆಶೀರ್ವಚನ ಅಗತ್ಯ. ಇದೀಗ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಇವರು ಆಶೀರ್ವಚನದ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಲ್ಲರ ಪರವಾಗಿ ಕೇಳಿಕೊಳ್ತಾ ಇದ್ದೇವೆ. ಪ್ರಿಯರೇ, ಶುಭ ದಿನ, ಶುಭ ಕಾರ್ಯ. ಭಗವಂತನ ಸೃಷ್ಟಿಕರ್ತನ ಆಶೀರ್ವಾದದೊಂದಿಗೆ ಪ್ರಾರಂಭಿಸೋಣ. ನಾವೆಲ್ಲ ಈ ಗೀತೆಯನ್ನು ಹಾಡೋಣ.
ಸೃಷ್ಟಿಗಳೇ ಸ್ತುತಿ ಹಾಡಿರಿ, ದೇವರ ಹರಸಿರಿ, ಇಹ ಪರ ಮಹಿಮೆ ತುಂಬಿರುವ ನಿತ್ಯ ಈಶನ ಸ್ತುತಿಸಿರಿ. ದೇವರ ದೂತರೆ ಆಗಸಬೆ, ದೇವರ ಹರಸಿರಿ, ಪರ್ವತವೇ ಜಲರಾಶಿಗಳೇ ನಿತ್ಯ ಈಶನ ಸ್ತುತಿಸಿರಿ. ಸೃಷ್ಟಿಗಳೇ ಸ್ತುತಿ ಹಾಡಿರಿ, ದೇವರ ಹರಸಿರಿ, ಇಹ ಪರ ಮಹಿಮೆ ತುಂಬಿರುವ ನಿತ್ಯ ಈಶನ ಸ್ತುತಿಸಿರಿ. ಮಿನುಗುವ ತಾರಾ ಸಂಕುಲವೇ, ದೇವರ ಹರಸಿರಿ, ಮಂಜೆ ಮಳೆಯೇ ಮಾರುತವೇ ನಿತ್ಯ ಈಶನ ಸ್ತುತಿಸಿರಿ. ಸೃಷ್ಟಿಗಳೇ ಸ್ತುತಿ ಹಾಡಿರಿ, ದೇವರ ಹರಸಿರಿ, ಇಹ ಪರ ಮಹಿಮೆ ತುಂಬಿರುವ ನಿತ್ಯ ಈಶನ ಸ್ತುತಿಸಿರಿ. ತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಕರ್ತರು ನಿಮ್ಮೊಡನೆ ಇರಲಿ. ಪ್ರಿಯ ಸಹೋದರ ಸಹೋದರಿಯರೇ, ಕೆಲಸದ ಘನತೆ ಏನೆಂಬುದನ್ನು ಪ್ರಭು ಯೇಸು ಕ್ರಿಸ್ತರು ತಮ್ಮ ಜೀವನದಲ್ಲಿಯೇ ನಮಗೆ ತೋರಿಸಿಕೊಟ್ಟಿದ್ದಾರೆ. ತಂದೆಯ ದಿವ್ಯವಾಣಿಯು ಮನುಷ್ಯನಾದಾಗ ಆತನನ್ನು ಬಡಗಿಯ ಮಗ ಎಂದು ಕರೆಯಲಾಯಿತು. ಮರ ಕೆಲಸದ ಸಾಧನಗಳೊಡನೆ ಅವರು ಸಂತೋಷದಿಂದ ದುಡಿದರು. ತಾನೇ ಸ್ವತಃ ದುಡಿಯುವುದರ ಮೂಲಕ ಅದುವರೆಗೆ ಪಾಪದಿಂದ ಬಂದ ಶಾಪವೆಂದು ಪರಿಗಣಿಸುತ್ತಿದ್ದ ದುಡಿಮೆಯನ್ನು ಆಶೀರ್ವಾದದ ಬುಗ್ಗಿಯನ್ನಾಗಿ ಬದಲಾಯಿಸಿದರು. ನಾವು ಮಾಡುವ ಕೆಲಸ ಅದು ಯಾವುದೇ ಆಗಿರಲಿ, ಅದನ್ನು ಚೆನ್ನಾಗಿ ಮಾಡಿದಾಗ ಮತ್ತು ಅದನ್ನು ದೇವರಿಗೆ ಸಮರ್ಪಿಸಿದಾಗ ನಾವು ನಮ್ಮನ್ನೇ ಶುದ್ಧೀಕರಿಸುತ್ತೇವೆ. ನಮ್ಮ ಕೈಗಳ ಮತ್ತು ಮನಸ್ಸಿನ ದುಡಿಮೆಯ ಮುಖಾಂತರ ದೇವರ ಸೃಷ್ಟಿ ಕಾರ್ಯದಲ್ಲಿ ಪಾಲುಗಾರರಾಗುತ್ತೇವೆ. ಪ್ರೀತಿಯನ್ನು ಆಚರಿಸಲು ಮತ್ತು ನಿರ್ಭಾಗ್ಯರಿಗೆ ಸಹಾಯ ಮಾಡಲು ನಮ್ಮ ದುಡಿಮೆಯು ನೆರವಾಗುತ್ತದೆ. ಹೀಗೆ ನಮ್ಮ ರಕ್ಷಕರಾದ ಕ್ರಿಸ್ತರೊಂದಿಗೆ ಸೇರಿ ಅವರ ಪ್ರೀತಿಯಲ್ಲಿ ನಾವು ಬೆಳೆಯುತ್ತೇವೆ. ಆದ್ದರಿಂದ ಪ್ರಭು ಯೇಸುವನ್ನು ಸ್ತುತಿಸೋಣ, ದಿವ್ಯ ವಾಕ್ಯವನ್ನು ಆಲಿಸೋಣ. ಆದಿಕಾಂಡದಿಂದ ವಾಚನ. ದೇವರು ನರನನ್ನು ತಮ್ಮ ಹೋಲಿಕೆಯಲ್ಲಿ ಸೃಷ್ಟಿಸಿದರು, ಅವರನ್ನು ದೇವಾನುರೂಪದಲ್ಲಿ ಸೃಷ್ಟಿಸಿದರು, ಅವರನ್ನು ಸ್ತ್ರೀ ಪುರುಷರನ್ನಾಗಿ ಸೃಷ್ಟಿಸಿದರು. ಅವರನ್ನು ಆಶೀರ್ವದಿಸಿ, ನೀವು ಅಭಿವೃದ್ಧಿಯಾಗಿ ಅನೇಕ ಮಕ್ಕಳನ್ನು ಪಡೆಯಿರಿ, ಭೂಮಿಯಲ್ಲಿ ಹರಡಿಕೊಂಡು ಅದನ್ನು ವಶಪಡಿಸಿಕೊಳ್ಳಿರಿ, ಸಮುದ್ರದ ಮೀನುಗಳ ಮೇಲೆಯೂ ಆಕಾಶದ ಪಕ್ಷಿಗಳ ಮೇಲೆಯೂ ಭೂಮಿಯಲ್ಲಿ ಚಲಿಸುವ ಎಲ್ಲ ಪ್ರಾಣಿಗಳ ಮೇಲೆಯೂ ದೊರೆತನ ಮಾಡಿರಿ. ಇನ್ನು ಭೂಮಿಯಲ್ಲಿರುವ ಎಲ್ಲ ಥರದ ದವಸ ಧಾನ್ಯಗಳನ್ನು, ಹಣ್ಣು ಹಂಪಲುಗಳನ್ನು ನಿಮಗೆ ಆಹಾರವಾಗಿ ಕೊಟ್ಟಿದ್ದೇನೆ. ಇದಲ್ಲದೆ ಭೂಮಿಯ ಮೇಲೆ ತಿರುಗಾಡುವ ದೊಡ್ಡ ಚಿಕ್ಕ ಮೃಗಗಳಿಗೂ, ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೂ, ನೆಲದಲ್ಲಿ ಹರಿದಾಡುವ ಕ್ರಿಮಿಕೀಟಗಳಿಗೂ ಹುಲ್ಲು ಸೊಪ್ಪುಗಳನ್ನು ಆಹಾರವಾಗಿ ಕೊಟ್ಟಿದ್ದೇನೆ ಎಂದು ಹೇಳಿದರು. ಹಾಗೆಯೇ ಆಯಿತು. ತಾವು ಸೃಷ್ಟಿಸಿದ ಎಲ್ಲವನ್ನೂ ದೇವರು ನೋಡಿದರು, ಅವೆಲ್ಲವೂ ಬಹಳ ಚೆನ್ನಾಗಿತ್ತು. ದೇವರ ವಾಕ್ಯವಿದು. ದೇವರಿಗೆ ಪ್ರಿಯರೇ, ಕೊನೆಯ ವಾಕ್ಯದಲ್ಲಿ ನಾವು ಕೇಳಿದೆವು, ಸೃಷ್ಟಿಕರ್ತನು ಭಗವಂತನು ಈ ಭೂಲೋಕವನ್ನು, ಮಾನವನನ್ನು ಸೃಷ್ಟಿಸಿದ ನಂತರ ತನಗೆ ಎಲ್ಲವೂ ಚೆನ್ನಾಗಿ ಕಂಡಿತು ಎನ್ನುವ ಮಾತು ಇದೆ. ದೇವರು ಎಲ್ಲವನ್ನು ನೋಡಿದರು, ಅವರಿಗೆಲ್ಲವೂ ಚೆನ್ನಾಗಿತ್ತು. ಇಡೀ ಸೃಷ್ಟಿಯನ್ನು ನಡೆಸುವ ಭಗವಂತನು ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಅದರಲ್ಲೂ ನಮ್ಮ ಕೆಲಸ ಕಾರ್ಯಗಳಲ್ಲಿ ಪ್ರತ್ಯೇಕವಾಗಿ ಅವನ ಕೈಗಳು, ಕಾಲುಗಳು, ಮನಸ್ಸು, ಹೃದಯ ಇದೆ ಅಂತ ನಾವು ಹೇಳಬಹುದು. ಯಾಕೆಂದರೆ ತನ್ನದೇ ಪ್ರೀತಿಯಲ್ಲಿ ಸೃಷ್ಟಿಸಿದ ಮಾನವನನ್ನು ದೇವನು
ನಡೆಸಿಕೊಂಡು ಹೋಗುವಾಗ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅವನೂ ಸಹಭಾಗಿಯಾಗುತ್ತಾನೆ. ಆದ್ದರಿಂದ ಇಲ್ಲೊಂದು ಶುಭ ಕಾರ್ಯ ನಡೀತಾ ಇದೆ. ಇದು ಅವರ ಕುಟುಂಬಕ್ಕೆ ಮಾತ್ರ ಅಲ್ಲ, ಅನೇಕರಿಗೂ ಪ್ರಯೋಜನ ಆಗುವಂಥದ್ದು. ಆದ್ದರಿಂದ ನಮ್ಮ ಪ್ರತಿ ಕೆಲಸ ಕಾರ್ಯಗಳಲ್ಲಿ ಆಶೀರ್ವಾದ ನೀಡುವಂಥ ಭಗವಂತನು ಈ ಜಾಗದಲ್ಲಿ ಈ ಸಮಯದಲ್ಲಿ ಬಂದು ನೆಲೆಯೂರಲಿ ಹಾಗೂ ಇಲ್ಲಿ ನಡೆಯುವ ಎಲ್ಲ ಕೆಲಸ ಕಾರ್ಯಗಳಲ್ಲಿ ತಮ್ಮ ಶಕ್ತಿಯನ್ನು ಕೊಟ್ಟು ಒಳ್ಳೊಳ್ಳೆಯ ವಿಚಾರವನ್ನು ಮನಸ್ಸಿಗೆ ಹಾಕಿ ಇಲ್ಲಿ ಕೆಲಸ ಮಾಡುವವರಾಗಲಿ ಹಾಗೂ ಬರುವ ಗ್ರಾಹಕರಾಗಲಿ ಅವರೆಲ್ಲರಿಗೂ ದೇವರ ಆಶೀರ್ವಾದ ಸಿಗಲಿ ಅಂತ ನಾವು ಈಗ ಪ್ರಾರ್ಥನೆಯನ್ನು ಮಾಡೋಣ. ನಿಮ್ಮ ಉತ್ತರ: ಪ್ರಭು ನಮ್ಮ ಕೆಲಸ ಕಾರ್ಯಗಳನ್ನು ದಯೆಯಿಂದ ಆಶೀರ್ವದಿಸಿರಿ. ಪ್ರಭು ನಮ್ಮ ಕೆಲಸ ಕಾರ್ಯಗಳನ್ನು ದಯೆಯಿಂದ ಆಶೀರ್ವದಿಸಿರಿ. ಸೃಷ್ಟಿ ಕಾರ್ಯವನ್ನು ಪೂರ್ಣಗೊಳಿಸಲು ನಮ್ಮ ಜೀವನವನ್ನು ಮುಡುಪಾಗಿಡಲು ನಮಗೆ ಕರಗಳನ್ನು ಮನಸ್ಸನ್ನು ನೀಡಿ ದುಡಿದು ತಿನ್ನಲು ಆದೇಶವಿತ್ತ ದೇವರೇ, ನಿಮಗೆ ಸ್ತುತಿಯಾಗಲಿ. ಪ್ರಭು ನಮ್ಮ ಕೆಲಸ ಕಾರ್ಯಗಳನ್ನು ದಯೆಯಿಂದ ಆಶೀರ್ವದಿಸಿರಿ. ನಮಗಾಗಿ ಮನುಷ್ಯರಾದ ನಿಮ್ಮ ಪುತ್ರ ಯೇಸು ಬಡಗಿಯ ಉದ್ಯೋಗವನ್ನು ಮಾಡಬೇಕೆಂದು ಇಚ್ಛಿಸಿದ ಪ್ರಭು, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ನಮ್ಮ ಕೆಲಸ ಕಾರ್ಯಗಳನ್ನು ದಯೆಯಿಂದ ಆಶೀರ್ವದಿಸಿರಿ. ಸದಾ ಉತ್ತಮವಾದನ್ನೇ ಮಾಡಲು ಪ್ರೇರೇಪಿಸುತ್ತಿರುವ ಪ್ರಭು, ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ನಮ್ಮ ಕೆಲಸ ಕಾರ್ಯಗಳನ್ನು ದಯೆಯಿಂದ ಆಶೀರ್ವದಿಸಿ. ಪ್ರಭು ದುಡಿಮೆಯ ಕಾಣಿಕೆಯನ್ನು ನಮ್ಮ ಪ್ರಾಯಶ್ಚಿತ್ತದ ಸಂಕೇತವಾಗಿ ನೀವು ದಯೆಯಿಂದ ಸ್ವೀಕರಿಸುತ್ತೀರಿ. ಈ ಮೂಲಕ ನಮ್ಮ ಸಹೋದರ ಸಹೋದರಿಯರಿಗೆ ಸಂತೋಷವನ್ನು ಕರುಣಿಸುತ್ತೀರಿ ಹಾಗೂ ದೀನರಿಗೆ ನೆರವನ್ನೀಯುತ್ತೀರಿ. ಇದಕ್ಕಾಗಿ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ನಮ್ಮ ಕೆಲಸ ಕಾರ್ಯಗಳನ್ನು ದಯೆಯಿಂದ ಆಶೀರ್ವದಿಸಿರಿ. ಪ್ರಭು ಪರಮಪ್ರಸಾದ ಸಂಸ್ಕಾರದ ಸಂಕೇತಗಳಾಗಿ ಮಾನವ ದುಡಿಮೆಯ ಫಲಗಳಾದ ರೊಟ್ಟಿ ಮತ್ತು ದ್ರಾಕ್ಷರಸಗಳನ್ನು ತಮ್ಮ ಔದಾರ್ಯದಿಂದ ಆರಿಸಿಕೊಂಡಿದ್ದಕ್ಕಾಗಿ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ನಮ್ಮ ಕೆಲಸ ಕಾರ್ಯಗಳನ್ನು ದಯೆಯಿಂದ ಆಶೀರ್ವದಿಸಿರಿ. ಯೇಸು ಕರೆಸಿಕೊಟ್ಟ ಸಾರ್ವತ್ರಿಕ ಪ್ರಾರ್ಥನೆಯನ್ನು ನಾವೀಗ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಪರಲೋಕ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದ ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿಯಿಂದ ನಮ್ಮನ್ನು ರಕ್ಷಿಸಿರಿ. ಆಮೆನ್. ಪ್ರಾರ್ಥಿಸೋಣ. ಓ ದೇವರೇ, ನಮ್ಮ ಕೈ ಮನಸ್ಸುಗಳ ದುಡಿಮೆಯನ್ನು ತಮ್ಮ ಸುಜ್ಞಾನಭರಿತ ಅನುಗ್ರಹದಿಂದ ಆಶೀರ್ವದಿಸುತ್ತೀರಿ. ನಿಮ್ಮ ಔದಾರ್ಯದಿಂದ ಇವತ್ತು ನಾವು ಬೇಡುತ್ತಾ ಇದ್ದೇವೆ. ಈ ಕಚೇರಿಯನ್ನು, ಈ ವಾಹನಗಳನ್ನು ಹಾಗೂ ಈ ಸಂಸ್ಥೆಯನ್ನು ಆಶೀರ್ವದಿಸಿರಿ. ಇಲ್ಲಿಗೆ ವ್ಯವಹರಿಸುವವರು ನಿಮ್ಮ ಮಾರ್ಗದರ್ಶನ ಹಾಗೂ ಬೆಂಬಲದಿಂದ ಸರಿಯಾದ ನಿರ್ಧಾರಗಳನ್ನು ಕೈಗೊಳ್ಳುವಂತೆಯೂ ಅವುಗಳನ್ನು ಚೆನ್ನಾಗಿ ಕಾರ್ಯರೂಪಕ್ಕೆ ತರುವಂತೆಯೂ ದಯಪಾಲಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪಾವನಾತ್ಮನೇ, ಪ್ರಿಯ ಪಾವನಾತ್ಮನೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. ಪಾವನಾತ್ಮನೇ, ಪ್ರಿಯ ಪಾವನಾತ್ಮನೇ, ಇಳಿದು ಬಾರ, ಬೇಗ ಬಾರ ನಮ್ಮ ಮಧ್ಯದಲ್ಲಿ. Muriamai mazat magia nama amriye kurpe amurle samedu je sangata sri amte du suri sri bem for jogo si change jesu nama amriye kurpe amurle samedu je sangata sri amte du suri sri bem for jogo si change jesu nama amriye kurpe amurle samedu je sangata sri amte du suri sri bem for jogo si change jesu. प्रार्थना सर्गिंच्या मोगाळ बापा, मनशाक वाहन अति गरजेची आनी वाहना वरवीं मनशा जिवीत सुलभायचें जालां, सलिसायचें जालां. आनीक ह्या दिसांनी चड आनी चड वाहन आमी वापरता आसतना ह्या वाहनाचेर ह्या समस्येचो आशिर्वाद घाल. आनीक ह्या वाहनाची सवारी करतल्यांक तूं राख आनी सांबाळ, तांचें पॉयंट सफळ कर, तांचे सदांच तूं राव. तुझ्या पुता जेजू क्रिस्ता मुखांतर पवित्र आत्म्याचे एक पोटा सदांच तांकां सांबाळ.
मोरयमाची मजत सभास्यवाची मजत आणि सर संत भक्तांची अनेक देवदूतांची मजत हांगा निरंतरी लाभोवन दी अशें हर एकल्याचें पळयन शाबीत आनी सोबीत जावं दी म्हूण आमी तुज्या लागीं मागता क्रिस्ता आमच्या समियामरी फात आमेन. सर्वेस्पोर तुमचे सोबे आसूं. सर पळयता देव बाप आनी पूत आनी पवित्र आत्मा तुमचेर ह्या संस्थेचेर आनी हांगासर आमच्या सर बऱ्या कामांचेर आपलो आशिर्वाद घालूं आमेन. भाग्यवान कोठमा बेसांव आमचेर घाल सोलोवच्या कामी देवाचे कुशेकाल शिकयतो आमकां बागी तुजी साल वायटा विघ्नांतले राख आमकां सदांकाल जेजू तूं आमचो राय मोरये तूं आमची माय झुजे तूं आमकां जाय मागता हांव तुमची ससाय जेजू तूं आमचो राय मोरये तूं आमची माय झुजे तूं आमकां जाय मागता हांव तुमची ससाय मोगाळ पुत्रा सोबे हांव क्वार मोरी आशिर्वाद दिवाम भगवान सबास्तियान मबसो विनदीक भगवान सचे गुरुवेन आमकां आमचे देवा आमच्या दुस्मांतले बापाचे आनी पुताचे आनी पवित्रात्मेचे नामी आमेन. ದೇವರ ವಾಕ್ಯಗಳ ಮೂಲಕವಾಗಿ ಸ್ತೋತ್ರಗಳ ಮೂಲಕವಾಗಿ ಈ ಸಂಸ್ಥೆ ಅಭಿವೃದ್ಧಿ ಹೊಂದಲಿ, ಈ ವಾಹನಗಳು ರಸ್ತೆಯಲ್ಲಿ ಸುಗಮವಾಗಿ ಚಲಿಸುವಂತಾಗಲಿ ಎನ್ನುವಂತಹ ಪ್ರಭುವಿನ ಆಶೀರ್ವಚನವನ್ನು ಆ ಒಂದು ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ ಸಂತ ಸೆಬೆಸ್ಟಿಯನ್ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದೀಗ ಅವರು ತಮ್ಮ ಶುಭ ಸಂದೇಶದ ನುಡಿಗಳನ್ನಾಡಬೇಕಾಗಿ ಒಂದು ಪ್ರಿಯರೇ, ಸಂಪರ್ಕ ಸಾಧನಗಳು ವಾಹನಗಳು ನಮ್ಮ ಜೀವನಕ್ಕೆ ತುಂಬ ಅಗತ್ಯವಂತ ನಮಗೆಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತು. ಇದರ ಜೊತೆಗೆ ಈ ದಿವಸಗಳಲ್ಲಿ ನಮಗೆ ಅಡಚಣೆಗಳು ಜಾಸ್ತಿ ಆಗಿವೆ. ಜನರೆಲ್ಲರೂ ತುಂಬ ಟೆನ್ಷನ್ನಲ್ಲಿ ಇರ್ತಾರೆ. ಹಾಗಾಗಿ ವಾಹನಗಳನ್ನು ಕೊಂಡು ಹೋಗುವಾಗ ತುಂಬ ಜಾಗ್ರತೆ ನಮ್ಮ ವತಿಯಿಂದ ಆದರೆ ಸುರಕ್ಷಿತತೆ ದೇವರ ವತಿಯಿಂದ ನಮಗೆ ಸಿಗಲೇಬೇಕು. ಒಂದು ಶುಭ ಕೆಲಸವನ್ನು ಮೆಲ್ವಿನ್ ಡಿಸೋಜಾ ಅವರ ಮುಂದಾಳತನದಲ್ಲಿ ಇಲ್ಲಿ ನಡೀತಾ ಇದೆ. ನಮಗೆಲ್ಲರಿಗೂ ಸಂತೋಷ. ಈ ಉಳ್ಳಾಲ ಬೈಲು ಪ್ರಮುಖ ರಸ್ತೆಯ ಬದಿಯಲ್ಲಿ ಇದೊಂದು ಕಚೇರಿಯಲ್ಲಿ ಇವತ್ತು ಉದ್ಘಾಟನೆಗೊಂಡಿರುವಾಗ ಅವರ ಮನಸ್ಸಲ್ಲಿರುವ ಎಲ್ಲ ಧ್ಯೇಯಗಳು ಜಾರಿಯಾಗಲಿ, ಕೆಲಸ ಕಾರ್ಯಗಳು ಒಳ್ಳೆಯದಾಗಿ ಸಾಂಗವಾಗಿ ನೆರವೇರಲಿ, ಅವರಿಗೆ ಯಶಸ್ಸು ಸಿಗಲಿ. ಒಂದು 10 ದಿವಸ ಮುಂಚೆ ಜಾಸ್ಟಿನ್ ಮಾಸ್ಟ್ರು ಬಂದಿದ್ದರು ಈ ವತಿಯಿಂದ. ಅವರನ್ನು ನಾವು ನೆನಪಿಸಿಕೊಳ್ಳೋಣ, ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಬೇಡೋಣ. ಅವರು ಆ ಲೋಕದಿಂದ ಈ ಲೋಕಕ್ಕೆ ಅವರ ಪ್ರಾರ್ಥನೆಗಳನ್ನು ಸಲ್ಲಿಸಿ ಏನೋ ಅವರ ಮನಸ್ಸಲ್ಲಿ ಇದ್ದದ್ದು ಅದು ಶುಭ ಕಾರ್ಯಗಳೊಂದಿಗೆ ಯಶಸ್ಸನ್ನು ಕಾಣಲಿ ಅಂತ ಹಾರೈಸುತ್ತಾ, ಶುಭವಾಗಲಿ, ಒಳಿತಾಗಲಿ, ಕಂಗ್ರ್ಯಾಚುಲೇಷನ್ಸ್, ಗಾಡ್ ಬ್ಲೆಸ್ ಯು ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತೇನೆ. ಶುಭವಾಗಲಿ. ವಂದನೆಗಳು. ವಂದನೀಯ ಫಾದರ್ ಸಿಪ್ರಿಯನ್ ಪಿಂಟೋರವರಿಗೆ ಅವರ ಆಶೀರ್ವಚನ, ಅವರ ಹಾರೈಕೆ ಯಾವತ್ತೂ ಈ ಸಂಸ್ಥೆಯ ಮೇಲಿರಲಿ, ಎಲ್ಲರ ಮೇಲೆ ಇರಲಿ, ಪ್ರಭುವಿನ ಅನುಗ್ರಹ ಎಲ್ಲರಿಗೂ ಆಗಲಿ ಎನ್ನುವಂತಹ ವಂದನೆಗಳೊಂದಿಗೆ ಇದೀಗ ಕೊಮಾಕಿ ಸಂಸ್ಥೆಯ ಪ್ರಧಾನ ವಿತರಕರು ಶ್ರೀಯುತ ಪ್ರಿನೀತ್ ರಾಡ್ರಿಗಸ್ ರವರು ನಮ್ಮೊಂದಿಗಿದ್ದಾರೆ. ಹಾಗೆ ಅದಕ್ಕಿಂತ ಮುಂಚೆ ಕಟ್ಟಡದ ಮಾಲಕರು ಸಿರಿಲ್ ಡಿಸೋಜರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಿಕ್ಸನ್ ಪ್ಲಾಜಾ ಕಟ್ಟಡದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇದೀಗ ನಮ್ಮನ್ನು ಉದ್ದೇಶಿಸಿ ಈ ಆಧುನಿಕ ಯುಗದಲ್ಲಿ ಪರಿಸರ ಉಳಿಸಬೇಕು ಎನ್ನುವಂತಹ ಕೂಗು ಎಲ್ಲ ಕಡೆಯಲ್ಲಿ ಕೇಳಿ ಬರ್ತಾ ಇದೆ. ಪರಿಸರಕ್ಕೆ ಮಾರಕ ಯಾವುದು ಅಂತ ಕೇಳಿದರೆ ಅದರಲ್ಲಿ ಮೊದಲಾಗಿ ಬರುವಂತಹದ್ದು ಕೈಗಾರಿಕೆಗಳು ಮತ್ತು ವಾಹನಗಳು ಉಗುಳುವಂತಹ ಹೊಗೆ. ಇದುವರೆಗೆ ಎಲ್ಲ ವಾಹನಗಳನ್ನು ನಾವು ಕಂಡಿದ್ದೇವೆ. ಪೆಟ್ರೋಲ್, ಡೀಸೆಲ್ ವಾಹನಗಳು ಹೊಗೆಯನ್ನು ಉಗುಳುವ ಮೂಲಕವಾಗಿ ರಸ್ತೆಯಲ್ಲಿ ಸಂಚರಿಸುವಾಗ ಪರಿಸರಕ್ಕೆ ಮಾರಕವನ್ನು ತಂದೊಡ್ತವೆ. ಆದರೆ ನಮ್ಮ ಆಧುನಿಕ ಯುಗದಲ್ಲಿ ಇದು ಅಗತ್ಯ. ಇದಕ್ಕಾಗಿ ಸಂಶೋಧನೆಗಳಾಗ್ತಾ ಇತ್ತು. ಸಂಶೋಧನೆಗಳಲ್ಲಿ ಇದೀಗ ಭಾರತದ ಕೊಮಾಕಿ ಸಂಸ್ಥೆಯ ಮೂಲಕವಾಗಿ
ಸ್ಪಾರ್ಕ್ ಎಲೆಕ್ಟ್ರಿಕಲ್ ವೆಹಿಕಲ್ನ ಮೂಲಕವಾಗಿ ನಮ್ಮ ಭಾಗದಲ್ಲಿ ಎಲೆಕ್ಟ್ರಿಕಲ್ ದ್ವಿಚಕ್ರ ಅಂದರೆ ವಿದ್ಯುತ್ ಚಾಲಿತ ವಾಹನಗಳು, ದ್ವಿಚಕ್ರ ವಾಹನಗಳು, ಯಾವುದೇ ರೀತಿಯ ಇಂಧನದ ಸುಡುವಿಕೆ ಇಲ್ಲ, ಹೊಗೆಯ ಕಲಬೆರಕೆ ಇಲ್ಲ, ಹೊಗೆಯ ಒಂದು ಪರಿಸರ ನಾಶಕ್ಕೆ ಯಾವುದೇ ಕಾರಣವಿಲ್ಲ. ಅಂತಹ ವಾಹನಗಳ ವಿಶೇಷತೆಯನ್ನು ಅದರ ವಿತರಕರಾದಂಥ ಶ್ರೀಯುತ ಪ್ರಿನಿತ್ ರಾಡ್ರಿಗಸ್ ರವರು ನಮ್ಮ ಮುಂದೆ ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಾನು ಕೊಮಾಕಿ ಬ್ರ್ಯಾಂಡಿನ ಹಾಗೂ ಅವರ ನಮ್ಮ ಕೊಮಾಕಿ ಬ್ರ್ಯಾಂಡಲ್ಲಿರುವ ಮಾಡೆಲ್ಸ್ಗಳ ಬಗ್ಗೆ ಕೆಲವು ಮಾತುಗಳನ್ನು ನಿಮಗೆ ಹೇಳಲು ಬಯಸುತ್ತೇನೆ. ಮೊದಲನೇದಾಗಿ ಕೊಮಾಕಿ ಬ್ರ್ಯಾಂಡ್. ಈ ಕೊಮಾಕಿ ಬ್ರ್ಯಾಂಡ್ 32 ವರ್ಷಗಳಿಂದ ಜಪಾನಿಗೆ ಬಾಲ್ ಬೇರಿಂಗ್ಸ್ ಹಾಗೂ ಉಳಿದ ಆಟೋಮೊಬೈಲ್ಸ್ ಪಾರ್ಟಿನ ಎಕ್ಸ್ಪೋರ್ಟರ್ ಆಗಿ ನಡೆಯುವಂಥ ಕಂಪನಿ ಆಗಿದೆ. ಈಗ ಭಾರತದಲ್ಲಿ ಇಲೆಕ್ಟ್ರಿಕಲ್ ವೆಹಿಕಲ್ಸ್ ಸ್ಟಾರ್ಟ್ ಆದ ನಂತರ ಕೊಮಾಕಿ ಬ್ರ್ಯಾಂಡ್ ಇಲೆಕ್ಟ್ರಿಕಲ್ ವೆಹಿಕಲ್ಸಿನ ಮ್ಯಾನುಫ್ಯಾಕ್ಚರಿಂಗನ್ನು ಸ್ಟಾರ್ಟ್ ಮಾಡಿದೆ. ನಮ್ಮ ಕೊಮಾಕಿ ಬ್ರ್ಯಾಂಡ್ ಯೂಸ್ ಮಾಡುವಂತಹ ಮೋಟರ್ ಹಾಗೂ ಕಂಟ್ರೋಲರ್ ಒರಿಜಿನಲ್ ಜಾಪನೀಸ್ ಆಗಿರುತ್ತದೆ. ಈ ಬ್ರ್ಯಾಂಡ್ ಬೇರೆ ಬ್ರ್ಯಾಂಡ್ ಥರ ಒಂದೆರಡು ಮಾಡೆಲ್ಸನ್ನು ಮಾತ್ರ ರಿಲೀಸ್ ಮಾಡಿಲ್ಲ. ನಮ್ಮ ಹತ್ರ ನಾನ್ ರಿಜಿಸ್ಟ್ರೇಷನ್ ಮಾಡೆಲ್ಸಲ್ಲಿ 8 ಮಾಡೆಲ್ಗಳು ಹಾಗೂ ರಿಜಿಸ್ಟ್ರೇಷನಲ್ಲಿ 3 ಮಾಡೆಲ್ಸ್ಗಳು ರಿಲೀಸ್ ಆಗಿವೆ. ಈಗ ಯಾಕೆ ಇಲೆಕ್ಟ್ರಿಕಲ್ ಸ್ಕೂಟರ್ಸನ್ನು ನಾವು ಉಪಯೋಗಿಸಬೇಕೆಂಬುದು ಪ್ರಶ್ನೆ ಇರುತ್ತೆ ಎಲ್ಲರಿಗೆ. ಹಾಗೂ ಇಲೆಕ್ಟ್ರಿಕಲ್ ವೆಹಿಕಲ್ಸ್ ಉಪಯೋಗಿಸಿದರೆ ಪೆಟ್ರೋಲ್ ವೆಹಿಕಲ್ಸ್ ಥರ ನಮಗೆ ಪರ್ಫಾರ್ಮೆನ್ಸ್ ಸಿಗುತ್ತಾ ಇಲ್ವಾ ಎಂಬ ಹೆದರಿಕೆಯು ನಮ್ಮಲ್ಲಿರುತ್ತದೆ. ಈಗ ಇಲೆಕ್ಟ್ರಿಕಲ್ ವೆಹಿಕಲ್ಸನ್ನು ನಾವು ಯಾಕೆ ಉಪಯೋಗಿಸಬೇಕು? ಮೊದಲನೇದಾಗಿ ನಮಗೆ ಗೊತ್ತಿದೆ ಡೆಲ್ಲಿಯಲ್ಲಿ ಯಾವ ಸಿಚುವೇಶನ್ ಆಗಿದೆ ಅಂತ ಹೇಳಿದರೆ ಅಲ್ಲಿ ಜನರಿಗೆ ಬ್ರೀತ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮುಖ್ಯ ಕಾರಣವಾಗಿದೆ ವೆಹಿಕಲ್ಸ್ಗಳು, ಇದರ ಪೊಲ್ಯೂಷನ್. ಅದಕ್ಕೆ ನಮ್ಮ ಇಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ಯಾವುದೇ ರೀತಿಯ ಹೊಗೆ ಆಗಲಿ, ಯಾವುದೇ ರೀತಿಯ ಪೊಲ್ಯೂಷನ್ ಆಗೋದಿಲ್ಲ. ಸೆಕೆಂಡ್, ನಮಗೆ ವೆಹಿಕಲ್ಸಿಂದ ಆಗುವ ತೊಂದರೆ ಏನೆಂದರೆ ನಾಯ್ಸ್ ಪೊಲ್ಯೂಷನ್, ಸೌಂಡಿನ ತೊಂದರೆ. ನಮ್ಮ ಈ ಇಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ಯಾವುದೇ ರೀತಿಯ ಸೌಂಡ್ ಇರುವುದಿಲ್ಲ, ಯಾವುದೇ ರೀತಿಯ ಸೌಂಡ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಆಗೋದಿಲ್ಲ. ಈಗ ಇಲೆಕ್ಟ್ರಿಕಲ್ ವೆಹಿಕಲ್ಸ್ ತಗೊಳ್ಳಿಕ್ಕೆ ಜನರಿಗೆ ಸ್ವಲ್ಪ ಹೆದರಿಕೆ, ಪೆಟ್ರೋಲ್ ಗಾಡಿ ಮೇಲೆ ಆ ಪರ್ಫಾರ್ಮೆನ್ಸ್ ಸಿಗುತ್ತಾ ಇಲ್ವಾ ಎಂದು. ಖಂಡಿತವಾಗಿ ನಿಮಗೆ ಈ ಹೆದರಿಕೆ ಬೇಡ. ಯಾಕೆಂದರೆ ನಮ್ಮ ಕೊಮಾಕಿ ಬ್ರ್ಯಾಂಡ್ ಈ ಮಾಡೆಲ್ಗೆ ನಾವು TN95 ಹೇಳ್ತೇವೆ. ಈ ಮಾಡೆಲಲ್ಲಿ 5000 ವ್ಯಾಟಿನ ಒರಿಜಿನಲ್ ಜಾಪನೀಸ್ ಮೋಟರನ್ನು ನಾವು ಯೂಸ್ ಮಾಡ್ತಿದ್ದೇವೆ. 5000 ವ್ಯಾಟಿನ ಒರಿಜಿನಲ್ ಜಾಪನೀಸ್ ಮೋಟರ್. ಆ ಬ್ರ್ಯಾಂಡ್ SC ಸ್ಪೋರ್ಟ್ ಅಂತ ಹೇಳ್ತೇವೆ. ಆ ಮಾಡೆಲಲ್ಲಿ ನಾವು ಒರಿಜಿನಲ್ 3000 ವ್ಯಾಟ್ಸ್ ಜಾಪನೀಸ್ ಮೋಟರನ್ನು ಯೂಸ್ ಮಾಡ್ತದೆ. ಹಾಗೆ ಈ ಮಾಡೆಲ್ಸ್ಗಳು ಖಂಡಿತವಾಗಿ ಯಾವುದೇ ಚಡವಿರಲಿ, ಯಾವುದೇ ಅಪ್ಪಿರಲಿ ನಿಮಗೆ ಸುಲಭವಾಗಿ ಹೋಗಲು ಸಾಧ್ಯವಾಗುತ್ತದೆ. ಹಾಗೆ ಈಗ ನಿಮಗೆ ಸ್ಪೀಡ್ ಹೋಗುವುದಿಲ್ಲ ಎಂದು ಕೆಲವರಿಗೆ ಇರುತ್ತದೆ. ಈ ವೆಹಿಕಲ್ಸ್ಗಳು ಈ TN95 ಆಗಲಿ, SC ಸ್ಪೋರ್ಟ್ ಆಗಲಿ 80+ ಸ್ಪೀಡಲ್ಲಿ ನೀವು ಓಡಿಸಬಹುದು. ಮೂರನೇದಾಗಿ ನಿಮಗೆ ಪ್ರಶ್ನೆ ಇರ್ಬೋದು, ಈ ಗಾಡಿಯಲ್ಲಿ ಎಷ್ಟು ಓಡಿಸಬಹುದು ಎಂದೇಳಿ. ಖಂಡಿತವಾಗಿ ಈ ಗಾಡಿ 2 ಮಾಡೆಲ್ಗಳು ನೀವು ಒಂದು ಸರ್ತಿ ಚಾರ್ಜ್ ಮಾಡಿದರೆ 100+ ಕಿಲೋಮೀಟರ್ಸ್, ಮೋರ್ ದೆನ್ 100 ಕಿಲೋಮೀಟರ್ಸ್ ಆರಾಮಾಗಿ ನೀವು ಚಲಿಸಬಹುದು. 100+ ಕಿಲೋಮೀಟರ್ಸ್. ಇದರಲ್ಲಿ 3 ಮೋಡ್ಗಳಿರುತ್ತದೆ. ಒಂದು ಸ್ಲೋ ಮೋಡ್, ಮೀಡಿಯಂ ಮೋಡ್ ಮತ್ತು ಫಾಸ್ಟ್ ಮೋಡ್ ಹೇಳಿ. ಮೀಡಿಯಂ ಮೋಡಲ್ಲಿ ನೀವು ಓಡಿಸಿದರೆ ಖಂಡಿತವಾಗಿ 120+ ಮೈಲೇಜ್ ನಿಮಗೆ ಈ ಗಾಡಿಯಲ್ಲಿ ಸಿಗುತ್ತದೆ. ಈಗ ಮೂರನೇದಾಗಿ ಸರ್ವಿಸ್ ಬರುತ್ತೆ. ಸರ್ವಿಸ್ ಎಂಬುದು ನಿಮಗೆ ಯಾವಾಗಲೂ ಇರ್ತದೆ. ಸರ್ವಿಸ್ ಬಂದರೆ ಏನು ಮಾಡೋದು ಇಲೆಕ್ಟ್ರಿಕಲ್ ವೆಹಿಕಲಲ್ಲಿ? ಕೆಲವರೆಲ್ಲ ಎದುರಿಸ್ತಾರೆ, ಸರ್ವಿಸ್ ಆಗೋದಿಲ್ಲ. ಅಂಥದ್ದು ಏನೂ ಪ್ರಶ್ನೆ ಇಲ್ಲ. ಇದರಲ್ಲಿ ಮುಖ್ಯವಾಗಿ ನೀವು ತಿಳಿಯಬೇಕೇನೆಂದರೆ ಇದರಲ್ಲಿ ಯಾವುದೇ ರೀತಿಯ ರಾಕೆಟ್ ಸೈನ್ಸ್ ಇಲ್ಲ. ಇಲೆಕ್ಟ್ರಿಕಲ್ ವೆಹಿಕಲ್ಸಲ್ಲಿ ಪೆಟ್ರೋಲ್ ಇಂಜಿನ್ ಥರ ರಾಕೆಟ್ ಸೈನ್ಸ್ ಇಲ್ಲ. ಇದು ಸಿಂಪಲ್ ಆಗಿ ಡಿಸೈನ್ ಆಗುವಂಥ ಇಲೆಕ್ಟ್ರಿಕಲ್ ವೆಹಿಕಲ್ಸ್ ತುಂಬ ಸಿಂಪಲ್ ಆಗಿ ಡಿಸೈನ್ ಆಗಿದೆ. ಇದರಲ್ಲಿ ಇರೋದು ಮೋಟರ್, ಕಂಟ್ರೋಲರ್ ಮತ್ತು ಬ್ಯಾಟ್ರಿ. ಮೋಟರ್ ಮತ್ತು ಕಂಟ್ರೋಲರಿಗೆ 1 ವರ್ಷದ ವ್ಯಾರಂಟಿ ಕೊಡ್ತೇವೆ. ಅದು ತುಂಬ ಎಕ್ಸ್ಪೆನ್ಸಿವ್ ಅಲ್ಲ. ಎಲ್ಲಾದರೂ ಫ್ಯೂಚರಲ್ಲಿ ಡ್ಯಾಮೇಜ್ ಆಯಿತು, ಇನ್ನೇನೋ ರಿಪೇರಿಗೆ ಬಂತು, ಇಂಜಿನ್ ಥರ ಎಕ್ಸ್ಪೆನ್ಸಿವ್ ಅಲ್ಲ ಅದು. ಹಾಗೆ ಇನ್ನೊಂದು ಬರೋದು ಬ್ಯಾಟ್ರಿಗೆ 2+1 ಇಯರ್ ವಾರಂಟಿ ನಾವು ಕೊಡ್ತೇವೆ. 2 ಇಯರ್ಸ್ ಫ್ರೀ ಸರ್ವಿಸ್, 1 ವರ್ಷ ಪೇಯ್ಡ್ ಸರ್ವಿಸ್ ಅಂತೇಳಿ. 1 ವರ್ಷದ್ದು ಬ್ಯಾಟ್ರಿದು ಬಾಳ್ವಿಗೆ ಎಷ್ಟು ಎಂಬುದು ನಿಮಗೆ ಒಂದು ಆಲೋಚನೆ ಇರ್ತದೆ, ಎಷ್ಟು ವರ್ಷ ಈ ಬ್ಯಾಟ್ರಿ ಬರ್ಬೋದು. ಹಾಗೆ ಈ ಬ್ಯಾಟ್ರಿ ಖಂಡಿತವಾಗಿ ನಿಮಗೆ 700 ಸೈಕಲ್ ಹೇಳ್ತೇವೆ. ಅಂದರೆ ಹತ್ರ 50,000ದಿಂದ 70,000 ಕಿಲೋಮೀಟರ್ ತನಕ ನೀವು ಒಂದು ಬ್ಯಾಟ್ರಿಯನ್ನು ಉಪಯೋಗಿಸಬಹುದು, ಖಂಡಿತವಾಗಿ ಉಪಯೋಗಿಸಬಹುದು. ಈಗ ನೀವು ಪ್ರೈಸ್ ಕಂಪ್ಯಾರಿಸನ್ ಮಾಡಿದರೆ, ಒಂದು ಪೆಟ್ರೋಲ್ ಗಾಡಿ ಹಾಗೂ ಇಲೆಕ್ಟ್ರಿಕಲ್ ಗಾಡಿ ಪ್ರೈಸ್ ಕಂಪ್ಯಾರಿಸನ್ ನಾವು ಮಾಡಿದರೆ, ದಿವಸಕ್ಕೆ 50 ಕಿಲೋಮೀಟರ್ ನೀವು ಓಡಿಸಿದರೆ ನಿಮಗೆ ಈಗದ್ದು ಪೆಟ್ರೋಲಿನ ರೇಟ್ ಪ್ರಕಾರ 100ರಿಂದ 104 ರೂಪಾಯಿ ನಿಮಗೆ ಖರ್ಚಿದೆ. 50 ಕಿಲೋಮೀಟರ್ ನಿಮಗೆ ಮೈಲೇಜ್ ಸಿಕ್ಕಿದರೆ ಗಾಡಿಯಲ್ಲಿ 100 ರೂಪಾಯಿ ನಿಮಗೆ ಖರ್ಚಿದೆ. ಆದರೆ 100 ಕಿಲೋಮೀಟರ್ ನಮ್ಮ ಇಲೆಕ್ಟ್ರಿಕಲ್ ವೆಹಿಕಲ್ ಓಡಿಸಬೇಕಾದ್ರೆ ನಿಮಗೆ ಬೇಕಾಗುವ ಕರೆಂಟ್ ಬರೀ 10 ರೂಪಾಯಿ ಅಷ್ಟೇ. ಓನ್ಲಿ 10 ರೂಪೀಸ್. 10 ರೂಪೀಸಲ್ಲಿ ನಿಮ್ಮ ಇಡೀ ಬ್ಯಾಟ್ರಿ ಚಾರ್ಜ್ ಆಗುತ್ತೆ. 100 ಕಿಲೋಮೀಟರ್ ನೀವು ಓಡಿಸಬಹುದು. ಒಂದು ತಿಂಗಳಿಗೆ ನೀವು ಲೆಕ್ಕ ಮಾಡಿದರೆ ನಮ್ಮ ಗಾಡಿಗೆ ಬೇಕಾಗಿರುವ ಕರೆಂಟ್ ಬರೀ 150 ರೂಪಾಯಿದು. ಪೆಟ್ರೋಲಿಗೆ ಹೋಗಿದರೆ ನೀವು ಬೇಕು ನಿಮಗೆ 3000 ರೂಪಾಯಿ.
ಹಾಗೆ ಆಯಿಲ್, ನಮ್ಮ ಗಾಡಿಗೆ ಯಾವುದೇ ರೀತಿಯ ಆಯಿಲ್ ಚೇಂಜ್ ಮಾಡುವ ಅಗತ್ಯ ಇಲ್ಲ. ಇದರಲ್ಲಿ ಆಯಿಲ್ ಅಂದೇನಿಲ್ಲ. ಅದಕ್ಕೆ ಪೆಟ್ರೋಲ್ ಗಾಡಿಗೆ ನಿಮಗೆ ಗೊತ್ತುಂಟು, ಆಗಾಗ ನೀವು ಆಯಿಲ್ ಚೇಂಜ್ ಮಾಡುವುದು, ಇನ್ನೇನು ಬೇರೆ ಸರ್ವಿಸ್ ಮಾಡೋದು ಅಂಥದ್ದೆಲ್ಲ ಇರುತ್ತದೆ. ಈ ಗಾಡಿಯಲ್ಲಿ ನಿಮಗೆ ಸರ್ವಿಸ್ ಹೇಳಿದರೆ ನೀವು ಟೈರಿನ ಪ್ರೆಷರ್ ಮೇಂಟೈನ್ ಮಾಡೋದು, ಅಲೈನ್ಮೆಂಟ್ ಮೇಂಟೈನ್ ಮಾಡೋದು, ಕ್ಲೀನಾಗಿ ಮೇಂಟೈನ್ ಮಾಡೋದು, ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಮೇಂಟೆನೆನ್ಸ್ ಇರೋದಿಲ್ಲ. ಈ ಮಾತುಗಳನ್ನು ಹೇಳಿ ನಿಮಗೆ ಖಂಡಿತವಾಗಿ ಮೆಲ್ವಿನ್ ಸರ್ಗೆ ಬೆಸ್ಟ್ ಆಫ್ ಲಕ್ ಹೇಳಿ ಇಲ್ಲಿಯ ಜನರಿಗೆ ಎಲೆಕ್ಟ್ರಿಕಲ್ ವೆಹಿಕಲ್ಸನ್ನು ಸುಲಭವಾಗಿ ರೀಚ್ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಅವರು. ನೀವು ಸುಲಭವಾಗಿ ಇಲ್ಲಿಂದಲೇ ಪರ್ಚೇಸ್ ಮಾಡ್ಬೋದು, ತುಂಬ ದೂರ ಹೋಗಬೇಕಂತಿಲ್ಲ. ಹಾಗೆ ಸರ್ವಿಸಿಗೆ ಇಲ್ಲೇ ಜನ ಇರ್ತಾರೆ, ಮೆಲ್ವಿನ್ ಸರ್ ಇದು ಜನ ಇರ್ತಾರೆ. ಯಾವುದೇ ರೀತಿಯ ತೊಂದರೆ ಇದ್ದರೆ ನೀವು ಗಾಡಿ ಇಲ್ಲಿ ತಂದರೆ ಅವರು ಚೆನ್ನಾಗಿ ಸರ್ವಿಸ್ ಮಾಡಿ ಕೊಡ್ತಾರೆ. ತಾವೆಲ್ಲರೂ ಮೆಲ್ವಿನ್ ಸರ್ಗೆ ಸಪೋರ್ಟ್ ಮಾಡಿ ಎಂದು ಹೇಳಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಸಂಸ್ಥೆಯ ದ್ವಿಚಕ್ರ ವಾಹನವನ್ನು ಯಾಕೆ ನೀವು ತೆಗೆದುಕೊಳ್ಬೇಕು ಎನ್ನುವಂತಹ ಬಗ್ಗೆ ಒಂದು ಸ್ಪಷ್ಟವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ಶ್ರೀಯುತ ಪ್ರಿನೀತ್ ರಾಡ್ರಿಗಸ್ ರವರು. ಖಂಡಿತವಾಗಿ ಅವರು ಹೇಳಿದ ಹಾಗೆ ಒಂದು ಬ್ಯಾಟರಿ 60,000 to 70,000 ಕಿಲೋಮೀಟರ್ ಬರ್ತದೆ ಅಂತ ಹೇಳಿದರೆ, ಅವರು ಹೇಳಿದರು 50 ಕಿಲೋಮೀಟರ್ ದಿನಕ್ಕೆ ಸರಾಸರಿ 50 ಕಿಲೋಮೀಟರ್ ವಾಹನ ಓಡಿಸುವವರಾದರೆ ವರ್ಷಕ್ಕೆ ಸಾಧಾರಣ 15,000 ಕಿಲೋಮೀಟರ್ ಆಯಿತು. ಆ ಲೆಕ್ಕದ ಹಾಕಿದರೆ ಖಂಡಿತವಾಗಿಯೂ 4 ವರ್ಷ ಯಾವುದೇ ಬ್ಯಾಟ್ರಿಯ ತೊಂದರೆ ಇಲ್ಲ. 4 ರಿಂದ 5 ವರ್ಷ ಬ್ಯಾಟ್ರಿ ಖಂಡಿತವಾಗಿಯೂ ಒಂದು ವಾಹನಕ್ಕೆ ಒಳ್ಳೆಯ ಮೈಲೇಜನ್ನು ಒದಗಿಸ್ತದೆ ಅಂತ ಹೇಳಿಕೊಳ್ತಾ, ಈ ಉದ್ಯಮವನ್ನು ಆರಂಭಿಸಿದಂತಹ ಮೆಲ್ವಿನ್ ಡಿಸೋಜರ್ ಅವರಿಗೆ ಅವರು ಅಭಿನಂದನೆಗಳನ್ನು ಸಲ್ಲಿಸಿದರು. ಅದರ ಜೊತೆಗೆ ವಾಹನ ಕೊಳ್ಳುವವರಿಗೆ ಒಂದು ಸಂಶಯ ಇರ್ತದೆ. ಈಗಲೇ ಹೇಳಿದರು ಪ್ರಿನೀತ್ ರವರು, ಆರಂಭದಲ್ಲಿ ಕೊಳ್ಳುವಾಗ ಪೆಟ್ರೋಲ್ ವಾಹನದಷ್ಟೇ ಇದು ದೃಢತೆ ಬರ್ತದ, ಸಲೀಸಾಗಿ ನಾವು ಹೋಗಬಹುದಾ, ನಡುವೆ ತೊಂದರೆ ಕೊಡ್ತದೆ, ಎಲ್ಲ ಆತಂಕಗಳು. ಯಾವುದೇ ಆವಿಷ್ಕಾರಗಳು ಮೊದಲು ಬಂದಾಗ ಇಂತಹ ಆತಂಕಗಳು, ಇಂತಹ ಕುತೂಹಲಗಳು, ಸಂಶಯಗಳು ನಮ್ಮಲ್ಲಿ ಇರ್ತವೆ. ಆದರೆ ಅದೆಲ್ಲವಲ್ಲೂ ದೂರವಾಗಬೇಕಿದ್ರೆ ಆ ವಾಹನವನ್ನು ಕೊಂಡು ಅದನ್ನು ಸರಾಗವಾಗಿ ಓಡಿಸಿ ಅದರ ಅನುಭವ ಆದರೆ ಮಾತ್ರ ಅದನ್ನು ನಮಗೆ ಕೊಂಡುಕೊಳ್ಳಿಕ್ಕೆ ಧೈರ್ಯ ಬರ್ತದೆ. ಇದೀಗ ಮೆಲ್ವಿನ್ ಡಿಸೋಜರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋದರ ಜೊತೆಗೆ ಈ ರೀತಿಯಾಗಿ ವಾಹನವನ್ನು ಕೊಂಡು ಅದನ್ನು ಸರಾಗವಾಗಿ ಚಲಿಸಿದಂತಹ ಶ್ರೀಮತಿ ಫ್ಲೇವಿ ಡಿಸೋಜರ್ ಅವರು ನಮ್ಮೊಂದಿಗಿದ್ದಾರೆ. ಅವರು ಪ್ರಥಮ ಗ್ರಾಹಕರವರು ಈ ಸಂಸ್ಥೆಯ. ಅವರು ಬಂದು ತನ್ನ ವಾಹನದ ಆ ಒಂದು ಸವಾರಿಯ ಅನುಭವ, ಅದರ ಸುಲಲಿತತೆ, ಅದರ ಉಪಯೋಗದ ಅನುಭವವನ್ನು ನಮಗೆ ಹಂಚಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ವಂದನೀಯ ನಮ್ಮ ವಲಯದ ವಿಗರ್ವರ್ ಅವರೇ, ಹಾಗೂ ಈ ಸಂಸ್ಥೆಯ ಮೆಲ್ವಿನ್ ಸಿ ಡಿಸೋಜರ್ ಅವರವರೇ, ಹಾಗೂ ಪ್ರಿಯ ಎಲೆಕ್ಟ್ರಾನಿಕ್ಸ್ನ ಮಾಲಕರೇ, ಹಾಗೂ ಇಲ್ಲಿ ನೆರೆದಿರುವ ಆತ್ಮೀಯರೇ, ತಮಗೆಲ್ಲರಿಗೂ ಈ ದಿನದ ಶುಭಾಶಯಗಳು. ಈ ಗಾಡಿಯನ್ನು ನಾನು ಆಯ್ಕೆ ಮಾಡಲಿಕ್ಕೆ ಮೊದಲ ಉದ್ದೇಶ ಅಂದರೆ, ನಾನು ಪ್ರತಿದಿನ ನನ್ನ ಮನೆಯಿಂದ ನನ್ನ ಕಚೇರಿಗೆ ಹತ್ರ 90 ಕಿಲೋಮೀಟರ್ನಷ್ಟು ಪ್ರಯಾಣ ಮಾಡ್ತಿದ್ದೆ. ಲಾಕ್ಡೌನ್ ಸಮಯದಲ್ಲಿ ವಾಹನಗಳ ಸ್ಥಗಿತವಾಗಿದ್ದಾಗ ನಾವು ಗಾಡಿಯಲ್ಲೇ ನಮ್ಮ ಕಚೇರಿಗೆ ನಾವು ಹೋಗಬೇಕಾಗಿತ್ತು. ಅಂಥ ಸಮಯದಲ್ಲಿ ಮನೆಯಿಂದ ಕಚೇರಿಗೆ, ಕಚೇರಿಯಿಂದ ಮನೆಗೆ ಬರ್ತಿರ್ಬೇಕಾದ್ರೆ ಕಾಲಕ್ರಮೇಣ ಪೆಟ್ರೋಲಿನ ದರ ಕೂಡ ಅದೇ ರೀತಿ ಹೆಚ್ಚಾಗ್ತಾ ಇತ್ತು. 100 ದಾಟಿದ ನಂತರ ಈ ಬಗ್ಗೆ ನಾವೊಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಒಂದು ಆಲೋಚನೆ ಬಂತು. ಹೀಗಿರಬೇಕಾದ್ರೆ EV ಗಾಡಿಗಳ ರಿವ್ಯೂಸನ್ನು ನೋಡಲಿಕ್ಕೆ ನಾನು ಸ್ಟಾರ್ಟ್ ಮಾಡಿದೆ. ಕನಿಷ್ಠ 7 ರಿಂದ 8 ಕಂಪನಿಗಳ ರಿವ್ಯೂಸ್ ನೋಡಿಕೊಂಡು ಕೊನೆಗೆ ಅಷ್ಟಾಗಬೇಕಾದ್ರೆ ನಮ್ಮ ಮೆಲ್ವಿನ್ ಸರ್ ಅವರೊಂದು ಸ್ಟೇಟಸ್ ಹಾಕೊಂಡ್ರು. ತಕ್ಷಣ ಕಾಲ್ ಮಾಡಿದೆ. ವಿಚಾರಗಳನ್ನು ಅವರು ವಿವರಿಸ್ತಿರ್ಬೇಕಾದ್ರೆ ಅವರಿಗಿಂತ ಜಾಸ್ತಿ ವಿಷಯಗಳು ನನಗೆ ಗೊತ್ತಿತ್ತು, ಪ್ರಾಕ್ಟಿಕಲ್ ಆಗಿ ಅಲ್ಲ, ಥಿಯರಿಕಲ್. ಹಾಗಿರ್ಬೇಕಾದ್ರೆ ಇದರ ಒಂದು ಶೋಧನೆ ಮೊದಲಿಗೆ ಎಲ್ತರ್ ಗಾಡಿ ಬಗ್ಗೆ ನೋಡಿಕೊಂಡು ಬಂದಾಗ ಅದರಲ್ಲಿ ಫೈನಾನ್ಸಿಗೆ ಅಂದರೆ ಅದು ಲೋನ್ ವ್ಯವಸ್ಥೆಗೆ ಸ್ವಲ್ಪ ತೊಡಕಾಯಿತು. ನಂತರ ಕೊಮ್ಯಾಕಿಗೆ ಬಂದಾಗ ಕೆನರಾ ಬ್ಯಾಂಕಿನವ್ರು ಲೋನ್ ಕೊಡ್ತಾರೆ ಅಂತ ಹೇಳಬೇಕಾದ್ರೆ ಆ ಬಗ್ಗೆ ಸ್ವಲ್ಪ ಯೋಚನೆ ಮಾಡ್ತಾ 10 ದಿನ ತಗೊಂಡಿದ್ದನ್ನು ಡಿಸೈಡ್ ಮಾಡಲಿಕ್ಕೆ, ತಗೊಳ್ಬೇಕಾ ಬೇಡವಾ ಅಂತ ಹೇಳಿಕೊಂಡು. ಯಾಕೆಂದರೆ ಇವರು ಹೇಳಿದ ಹಾಗೆ ಎಲ್ಲ ಸಮಸ್ಯೆಗಳು ನಾವು ಅದನ್ನು ಯೋಚನೆ ಮಾಡಲೇಬೇಕಾಗ್ತದೆ. ಯಾಕೆಂದರೆ ಇದಕ್ಕೆ 1 ಲಕ್ಷಕ್ಕಿಂತ ಹೆಚ್ಚು ನಾವು ಇನ್ವೆಸ್ಟ್ ಮಾಡಬೇಕಾದ್ರೆ ತಕ್ಷಣಕ್ಕೆ ಮತ್ತೆ ಸೇಲ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಯೋಚನೆ ಮಾಡಿದಾಗ ಈ ಗಾಡಿ ಬಂದ ಕೂಡಲೇ ನನಗೆ ಮೆಲ್ವಿನ್ ಸರ್ ಹೇಳಿದರು, ನನ್ನ ಪ್ರಯಾಣಕ್ಕೆ ಅನುಗುಣವಾದಂಥ ಗಾಡಿ ಬಂದಿದೆ ನೋಡು ಅಂತ ಹೇಳಿ. ಹಾಗಿರಬೇಕಾದ್ರೆ ಅದರ ರಿವ್ಯೂಸ್ ನೋಡಿಕೊಂಡು ಇವರ ಕಚೇರಿಗೆ ಹೋಗಿ ಪಂಪೆಲಲ್ಲಿರುವಂತಹ ಶೋರೂಮಿಗೆ ಹೋಗಿ ಆ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಗಾಡಿಯನ್ನು ತಗೊಂಡ್ವಿ.
ಆದರೆ ಮನೆಗೆ ತಗೊಂಡು ಹೋಗ್ಬೇಕಾದ್ರೆ ಭಯ. ಅಷ್ಟರ ಒಳಗೆ ಎಷ್ಟು ರಿವ್ಯೂಸ್ ನೋಡಿದ್ರು ಕೂಡ ಪ್ರಾಕ್ಟಿಕಲ್ ಆಗಿ ಅದನ್ನು ಬಳಕೆ ಮಾಡಬೇಕಾದ್ರೆ ಒಂಥರ ಭಯ. ಕೊನೆಗೆ ನನ್ನ ಯಜಮಾನರು ಅದನ್ನು ಗಾಡಿಯನ್ನು ಮನೆಗೆ ತಗೊಂಡು ಬಂದರು. ಮರುದಿನ ಗಾಡಿ ಬಿಡಬೇಕಾದ್ರೆ ಮುಟ್ಬೇಕಾದ್ರೆ ಭಯ ಆಗ್ತಿತ್ತು. ಆದರೆ ಆಗಸ್ಟ್ 15ಕ್ಕೆ ನಾನು ಕಚೇರಿಗೆ ಇದೇ ಗಾಡಿಯಲ್ಲಿ ಮೂಡುಬಿದ್ರೆ ತನಕ ಹೋಗಿ ವಾಪಸ್ ಬಂದೆ. ಆದರೆ ಮೊದಲಿಗೆ ನನಗೆ ಮೆಲ್ವಿನ್ ಸರ್ ಮತ್ತು ನನ್ನ ಹಸ್ಬೆಂಡ್ ಕೂಡ ಹೇಳಿದರು ಸ್ಪೀಡ್ ಹೋಗಬೇಡ ಅಂತ. ಅಂದರೆ ನಾನು ಸ್ವಲ್ಪ ಸ್ಪೀಡಲ್ಲಿ, ಯಾಕೆ ಡಿಸ್ಟೆನ್ಸ್ ಹೆಚ್ಚಿರುವುದರಿಂದ ನಾನು ಮೇಂಟೈನ್ ಮಾಡಲೇಬೇಕಾಗ್ತದೆ ಅಂತೇಳಿ. ಆದರೆ ಕಲ್ಲಪ್ಪಿಂದ ಸ್ವಲ್ಪ ಮುಂದಕ್ಕೆ ಬೇಕಾದರೆ ಚೇಂಜ್ ಮಾಡಿದೆ, ಸೆಕೆಂಡ್ ಮೋಡಿಗೆ ಹಾಕಿದ್ದೆ, ಸಮಸ್ಯೆ ಬರಲಿಲ್ಲ. ಅಲ್ಲಿಂದ ನಂತರ ಕುಲಶೇಖರ್ ದಾಟಿದ ಮೇಲೆ ಟ್ರಾಫಿಕ್ ಸ್ವಲ್ಪ ಕಡಿಮೆ ಇತ್ತು. ಹಾಗೆ ಥರ್ಡ್ ಮೋಡಿಗೆ ಹಾಕಿ ನಾನು ಸಮಯಕ್ಕೆ ಸರಿಯಾಗಿ ನನ್ನ ಆ್ಯಕ್ಟಿವ್ ಇತ್ತು, ಅದೇ ಸಮಯದಲ್ಲಿ ನಾನು ರೀಚ್ ಆಗಿದ್ದೇನೆ. ಹಾಗಾಗಿ ನನಗೆ ಪ್ರತಿ ದಿನಕ್ಕೆ ಕಚೇರಿಯಿಂದ ಮನೆಯಿಂದ ಕಚೇರಿಗೆ ಹೋಗಬೇಕಾದ್ರೆ 90 ಕಿಲೋಮೀಟ್ರಿಗೆ 1.5 ಯೂನಿಟ್ನಷ್ಟು ಮಾತ್ರ ಪವರ್ ಬಳಕೆ ಆಗ್ತದೆ. ಮಧ್ಯದಲ್ಲಿ ಯಾವುದೇ ಸಮಸ್ಯೆ ಈ ನನ್ನ ಓಡಾಟದಲ್ಲಿ ನನಗೆ ಸಮಸ್ಯೆ ಬರಲಿಲ್ಲ. ಹಾಗಾಗಿ ನನ್ನ ಬಜೆಟ್ಗೆ ಅನುಗುಣವಾಗಿ ಮತ್ತು ನನಗೆ ಇಷ್ಟವಾದ ಗಾಡಿಯನ್ನು ಕೊಟ್ಟಿರುವಂತಹ ಈ ಸಂಸ್ಥೆಯ ಮಾಲಕರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇದರಿಂದ ಇನ್ನೊಂದು ಖುಷಿ ಏನಂದರೆ, ನಾವೆಲ್ಲರೂ ಹೇಳುವಂಥದ್ದು ಪರಿಸರ ಮಾಲಿನ್ಯ, ಶಬ್ದ ಮಾಲಿನ್ಯದ ಬಗ್ಗೆ ಹೇಳಲಿಕ್ಕೆ ಭಾಷಣದಲ್ಲಿ ಎಲ್ರಿಗೂ ಸುಲಭ ಆಗ್ತದೆ. ಆದರೆ ಈಗ ನಾನೊಂದು ಸಣ್ಣ ರೀತಿಯಲ್ಲಿ ನನ್ನ ಪರಿಸರಕ್ಕೆ ಒಂದು ಕೊಡುಗೆ ಕೊಡ್ತಿದ್ದೇನೆ ಹೇಳಲಿಕ್ಕೆ ನನಗೆ ಖಂಡಿತ ಹೆಮ್ಮೆ ಅನಿಸ್ತದೆ. ಹಾಗಾಗಿ ನಾವೆಲ್ಲರೂ ಶಬ್ದ ಮಾಲಿನ್ಯ ಮತ್ತು ಪರಿಸರ ಮಾಲಿನ್ಯವನ್ನು ರಕ್ಷಣೆ ಮಾಡಬೇಕಾದ್ರೆ ಇಂಥ EV ಗಾಡಿಗಳನ್ನು ನಾವು ಕೊಂಡು ಬಳಕೆ ಮಾಡಿದಾಗ ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಸಂದೇಶವನ್ನು ನಾವು ನೀಡಿದಂತೆ ಆಗುತ್ತದೆ ಅಂತ ಹೇಳುತ್ತಾ ಎಲ್ರಿಗೂ ವಂದಿಸ್ತಾ ಧನ್ಯವಾದಗಳು. ಬಹಳ ಸ್ಪಷ್ಟವಾದಂತಹ ಸುಲಲಿತವಾದಂತಹ ಕನ್ನಡದಲ್ಲಿ ತನ್ನ ಅನುಭವವನ್ನು ವಿವರಿಸಿದರು. ಯಾವುದೇ ಅಡೆತಡೆ ಇಲ್ಲದೆ 90 ಕಿಲೋಮೀಟರ್ ತನ್ನ ನಿತ್ಯದ ಪ್ರಯಾಣವನ್ನು ಅವರು ಇದೀಗ ಅತ್ಯಂತ ಸಂತೋಷದಿಂದ ಹೋಗ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಪೆಟ್ರೋಲ್ ಉಳಿತಾಯವಾಗ್ತಾ ಇದೆ, 1.5 ಯೂನಿಟ್ ಅಷ್ಟು ಖರ್ಚಾಗ್ತಾ ಇದೆ ಅಂತ ಹೇಳಿದರು. ಇದು ಲೆಕ್ಕಾಚಾರ, ಪರಿಸರಕ್ಕೆ ಪೂರಕ, ಎಲ್ಲವೂ ಹೌದು. ಹಾಗಾಗಿ ಯಾವುದೇ ಆತಂಕ ಇಲ್ಲದೆ ಎಲ್ಲರೂ ಎಲೆಕ್ಟ್ರಿಕ್ ವಾಹನವನ್ನು ಉಪಯೋಗಿಸುವ ಮೂಲಕವಾಗಿ ಮುಂದಿನ ದಿನಗಳಲ್ಲಿ ನಾವು ಘೋಷಣೆಯನ್ನು ಹಾಕುತ್ತೇವೋ ಪರಿಸರವನ್ನು ಉಳಿಸೋಣ, ನಮ್ಮ ಮುಂದಿನ ಪೀಳಿಗೆಗೆ ಅದನ್ನು ಉಳಿಸೋಣ, ಬೆಳೆಸೋಣ ಎನ್ನುವಂತಹ ಘೋಷಣೆ ಇದೆ. ಅದಕ್ಕೆ ಪೂರಕವಾಗಿ ಪ್ರಥಮ ಹೆಜ್ಜೆಯಾಗಿ ಎಲ್ಲರೂ ಎಲೆಕ್ಟ್ರಿಕ್ ವೆಹಿಕಲನ್ನು ಕೊಂಡುಕೊಳ್ಳುವಂತಹ ಮನಸ್ಸು ಮಾಡೋಣ, ಸಂಸ್ಥೆಗೆ ಒಂದು ಒಳ್ಳೆಯ ಕೊಡುಗೆಯನ್ನು ನೀಡೋಣ ಅಂತ ಹಾರೈಸ್ತಾ ಇದೀಗ ಧನ್ಯವಾದಕ್ಕಿಂತ ಮೊದಲು ಕೇವಲ 2 ನಿಮಿಷದ, ಇನ್ನು 2-3 ನಿಮಿಷಗಳಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಬಿಸಿಲಲ್ಲಿ ಕೂತ್ಕೊಳ್ಳಿಕ್ಕಾಗುವುದಿಲ್ಲ. ಈ ಸಂಸ್ಥೆಯನ್ನು ಆರಂಭ ಮಾಡಬೇಕಿದ್ರೆ ಮೆಲ್ವಿನ್ ರವರ ಜೊತೆಯಲ್ಲಿ ಮತ್ತೊಬ್ಬ ಜೊತೆಗಾರ ಇದ್ದರು, ಜಾಸ್ಲಿನ್ ಡಿಸೋಜ ಮಾಸ್ಟರ್ ಅವರು. ನಮ್ಮ ಸಂತ ಸೆಬಾಸ್ಟಿಯನ್ ಧರ್ಮ ಕೇಂದ್ರದ ಶಾಲೆಯಲ್ಲಿ ಅವರು ಅಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಸುದೀರ್ಘ ಕಾಲ ಸೇವೆ ಸಲ್ಲಿಸಿ 2 ವರ್ಷಗಳ ಹಿಂದೆ ಅಷ್ಟೇ ನಿವೃತ್ತರಾಗಿದ್ದರು. ನಿವೃತ್ತರಾದ ನಂತರವೂ ಕೂಡ ಅವರ ಪ್ರವೃತ್ತಿಯಲ್ಲಿ ಸಕ್ರಿಯವಾಗಿದ್ದರು. ಧಾರ್ಮಿಕ ಚಟುವಟಿಕೆಗಳು ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿ, ಮುಖ್ಯವಾಗಿ ನಮ್ಮ ಸದ್ಭಾವನಾ ವೇದಿಕೆಯಲ್ಲಿ ಉಪಾಧ್ಯಕ್ಷರಾಗಿ ಅವರು ಕೆಲಸ ಮಾಡಿದ್ದಾರೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದಾರೆ. ಈ ಉದ್ಯಮಕ್ಕೆ ಮೆಲ್ವಿನ್ ರವರಿಗೆ ಜೊತೆಗಾರರಾಗಿ ಅವರಿದ್ದರು. ಮೆಲ್ವಿನ್ ಮತ್ತು ಜಾಸ್ಲಿನ್ ಅದೊಂದು ಜತೆಯಾದ ಜೋಡಿ. ಅದು ಎಲ್ಲಿ ಹೋಗುವುದಿದ್ರು ಅವರು ಒಟ್ಟಿಗೆ, ಎಲ್ಲಿಗೆ ಬರುವುದಿದ್ರು ಒಟ್ಟಿಗೆ, ಈ ಉದ್ಯಮವನ್ನು ಒಟ್ಟಿಗೆ ಆರಂಭಿಸುವಂತಹ ಒಂದು ಕನಸು ಕಂಡಿದ್ರು. ಆದರೆ ವಿಧಿಯ ಆಟ ಬೇರೆ ಇದೆ. ಅದನ್ನು ನಾವು ಯಾರು ಯಾವಾಗಲೂ ಊಹೆ ಮಾಡಲಿಕ್ಕೂ ಆಗುವುದಿಲ್ಲ, ಅಲ್ಲಗಳೆಯಲಿಕ್ಕೂ ಆಗುವುದಿಲ್ಲ, ಅದನ್ನು ಎದುರಿಸಲಿಕ್ಕೂ ಆಗುವುದಿಲ್ಲ. ಹಾಗಾಗಿ ಅಂತಹ ಆಟದ ಮುಂದೆ ನಾವು ಇವತ್ತು ಈ ಒಂದು ಶುಭ ಸಂದರ್ಭದಲ್ಲಿ ಈಗಾಗಲೇ ಫಾದರ್ ಅವರ ಹೆಸರನ್ನು ಉಲ್ಲೇಖ ಮಾಡಿದರು. ನಾವು ಕೂಡ ಆರಂಭದಲ್ಲಿ ಅದರ ಬಗ್ಗೆ ನಿಶ್ಚಯ ಮಾಡಿದರು. ವಂದನಾ ಅರ್ಪಣೆಯ ಸಂದರ್ಭದಲ್ಲಿ ಅವರ ಒಂದು ನೆನಪನ್ನು ನಾವು ಮಾಡಿಕೊಳ್ಳುವುದು ಇದೀಗ ಸಕಾಲಿಕ. ಯಾಕೆಂದರೆ ಈ ಹೊತ್ತು ಅವರು ನಮ್ಮ ಈ ಸಂಭ್ರಮದಲ್ಲಿ ಇರಬೇಕಿತ್ತು. ಇದೊಂದು ಬಹಳ ದೊಡ್ಡ ಸಂಭ್ರಮದ ಕಾರ್ಯಕ್ರಮವಾಗಿ ಅದನ್ನು ಅವರು ಏರ್ಪಡಿಸಿದರು. ಆದರೆ ಇದೀಗ ಅನಿವಾರ್ಯವಾಗಿ ಜಾಸ್ಲಿನ್ ಮಾಸ್ಟರನ್ನು ಕಳ್ಕೊಂಡ ದುಃಖದಲ್ಲಿ ಕೇವಲ ಸಾಂಕೇತಿಕವಾದ, ಅಂದರೆ ಉದ್ಘಾಟನೆಯೊಂದು ಎಲ್ಲವೂ ನಿಶ್ಚಯ ಆಗಿದೆ, ಆಗಬೇಕಾಗಿದೆ, ವ್ಯಾವಹಾರಿಕವಾಗಿ ನಮ್ಮ ಬದುಕು ಮುಂದುವರಿಯಬೇಕಾಗಿದೆ. ಅಂತಹ ಒಂದು ನಿರ್ಧಾರದಲ್ಲಿ ಅವರು ಇಲ್ಲದಿದ್ದರೂ ಈ ಸಂಸ್ಥೆ ಮುಂದುವರಿಯುತ್ತಾ ಇದೆ. ಮೆಲ್ವಿನ್ ಡಿಸೋಜರ್ ಅವರು ಅದರ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಅಗಲಿದಂತಹ ಕನಸುಗಾರ ಜಾಸ್ಲಿನ್ ಡಿಸೋಜ ಅವರಿಗೆ ನಾವೆಲ್ಲರೂ ಎದ್ದು ನಿಂತು 1 ನಿಮಿಷದ ಮೌನ ಪ್ರಾರ್ಥನೆಯ ಆ ಒಂದು ಶ್ರದ್ಧಾಂಜಲಿಯನ್ನು ಸಮರ್ಪಿಸೋಣ. ಕೊನೆಗೆ ಧನ್ಯವಾದ. ಓಂ ಶಾಂತದ್ಗತಿ ಚಿರಶಾಂತಿ ಲಭಿಸಲಿ ಎಂದು ಹಾರೈಸ್ತಾ ಎಲ್ಲರೂ ಕೂತ್ಕೊಳ್ಬೇಕಾಗಿ ವಿನಂತಿ. ಇದೀಗ ಕಾರ್ಯಕ್ರಮದ ಮುಕ್ತಾಯದ ಹಂತದಲ್ಲಿ ವಂದನಾರ್ಪಣೆಯನ್ನು ನೀಡಲಿಕ್ಕಿದ್ದಾರೆ ಸಂಸ್ಥೆಯ ಮಾಲಕರಾದಂತಹ ಶ್ರೀಯುತ ಮೆಲ್ವಿನ್ ಸಿ ಡಿಸೋಜರ್ ಅವರು. ವಂದನೀಯ ಗುರುಗಳೇ,
ಹಾಗೂ ಪ್ರಣೀತ್ ರಾಡ್ರಿಗಸ್ನವರೇ, ಇಲ್ಲಿರುವ ಎಲ್ಲ ನನ್ನ ಮಿತ್ರರೇ, ಇವತ್ತು ನಿಜವಾಗಿ ನನಗೆ ಭಾಳ ಸಂತೋಷ ಆಗ್ತದೆ ಎಲೆಕ್ಟ್ರಿಕ್ ವೆಹಿಕಲ್ಸ್ನ ಶೋರೂಮ್ ಇಲ್ಲಿ ಆರಂಭ ಮಾಡಲಿಕ್ಕೆ. ತಾವೆಲ್ಲರೂ ನಮಗೆ ತುಂಬ ಮಂದಿ ಸಪೋರ್ಟ್ ಮಾಡಿದ್ದಾರೆ. ಕೇವಲ ಇಲ್ಲಿ ಬಂದಲ್ಲ, ನಮ್ಮ ವಾಟ್ಸಪ್ನಲ್ಲಿ ನಾವು ಸ್ಟೇಟಸ್ ಹಾಕುತ್ತಾ ವಿವಿಧ ರೀತಿಯಲ್ಲಿ ನಾವು ಪ್ರಚಾರ ಮಾಡ್ತಾ ಇದ್ದೇವೆ. ತುಂಬ ಕರೆಗಳು ನಾವು ಕಳೆದ ವಾರದಿಂದ ಬರುತ್ತಾ ಉಂಟು. ಎಲ್ಲ ನಮಗೆ ಸಪೋರ್ಟ್ ಉಂಟು ಅಂತ ನನಗೆ ಅನಿಸ್ತಿದೆ. ಇವತ್ತು ಈ ಕಾರ್ಯಕ್ರಮಕ್ಕೆ ಇಲ್ಲಿ ಬಂದು ಆಶೀರ್ವಚನ ಮಾಡಿದ ವಂದನೆ ಗುರುಗಳು ಸಿಪಿಎನ್ ಪಿಂಟೋ, ತಮ್ಮ ಆಶೀರ್ವಾದ ನಮಗೆ ನಿಜವಾಗಿ ಸಂತೋಷ ತಂದಿದೆ. ಇವತ್ತು ಇಲ್ಲಿ ಬಂದು ಆಶೀರ್ವಾದ ಮಾಡಿದ್ದಕ್ಕೆ ನಿಮಗೆ ಸಂಸ್ಥೆಯ ಪರವಾಗಿ ವಂದನೆ ಅರ್ಪಿಸ್ತೇನೆ. ವಂದನೆಗಳು ಫಾದರ್. ನಮ್ಮ ಕೊಮಾಕಿ ಸಂಸ್ಥೆಯ ಡೀಲರ್ಸ್ನವರಾದ ಪ್ರಿನ್ಸ್ ರಾಡ್ರಿಗಸ್ ಇಲ್ಲಿದ್ದಾರೆ. ಅವರ ಹತ್ರ ನಾವು ಹೋಗಿದ್ದೆವು. ನನ್ನ ಮಿತ್ರ ಜಾಸ್ಲಿನ್ ಡಿಸೋಜಾ ಅವರದ್ದು ಒಂದು ಕನಸಿತ್ತು ಪರಿಸರ ಮಾಲಿನ್ಯ ಬಗ್ಗೆ. ನಾನು ಮತ್ತು ಅವರು ಯಾವಾಗಲೂ ಒಟ್ಟಿಗೆ ಅದರ ಬಗ್ಗೆನೇ ಮಾತಾಡ್ತಿದ್ದೆವು. ಯಾವಾಗ ನಮಗೆ ಸಡನ್ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ನಮಗೆಲ್ಲೋ ಒಂದು ಸಿಕ್ಕಿತು. ಪ್ರಿನ್ಸ್ ರಾಡ್ರಿಗಸ್ ಅವರ ತಂದೆ ಶ್ರೀಮಾನ್ ಪೀಟರ್ ಜೆ ರಾಡ್ರಿಗಸ್ ನಮ್ಮ ಆತ್ಮೀಯರು. ಜಾಸ್ಲಿನ್ ಡಿಸೋಜಾ ಅವರು ಅವರಿಗೆ ಕಾಲ್ ಮಾಡಿದರು. ಪೀಟರ್ ಜೆ ರಾಡ್ರಿಗಸ್ ಅವರಿಗೆ ಕಾಲ್ ಮಾಡಿದಾಗ ಅವ್ರು ಹೇಳಿದರು ನೀವು ಬನ್ನಿ, ಇದು ಒಳ್ಳೆ ಉಂಟು, ನೀವು ತಗೊಳ್ಳಿ, ಬೇಕಾದ ಶೋರೂಮ್ ಹಾಕಿ ಅಂತ ಹೇಳುವಾಗ ನಮಗೆ ಆಲೋಚನೆ ಮಾಡಿದೆವು. ನಾವಿಬ್ಬರು ತುಂಬ ಆಲೋಚನೆ ಮಾಡಿ ಮಾತಾಡಿದೆವು. ನಮ್ಮ ಮನೇಲಿ ಮಾತಾಡಿದೆವು, ಅವರ ಮನೇಲಿ ಮಾತಾಡಿದೆವು. ಎಲ್ಲ ಮಾತಾಡಿ ಒಂದು ನಿರ್ಧಾರಕ್ಕೆ ಬಂದೆವು ಮಾಡುವ ಅಂತ. ಹಾಗೆ ಒಂದು ದಿನ ಪ್ರಣೀತ್ ರಾಡ್ರಿಗಸ್ ಅವರ ಶೋರೂಮಿಗೆ ಹೋದೆವು. ಅಲ್ಲೆಲ್ಲ ವಿಷಯ ತಗೊಂಡು ಅವರು ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಬಗ್ಗೆ ಒಂದು ಶೋರೂಮ್ ಹಾಕಲಿಕ್ಕೆ. ಪ್ರಣೀತ್ ರಾಡ್ರಿಗಸ್, ಪೀಟರ್ ಜೆರಿ ಮತ್ತು ಅವರ ಇನ್ನೊಬ್ಬ ಪ್ರೀತಮ್ ರಾಡ್ರಿಗಸ್ ಇವರು ಸಹ ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ, ತುಂಬ ಹುರಿದುಂಬಿಸಿದ್ದಾರೆ. ಆದರೆ ವಿಧಿವಶಾತ್ ಜಾಸ್ಲಿನ್ ಡಿಸೋಜಾ ತುಂಬ ಆಸೆ ಇತ್ತು. ನಿಜವಾಗಿ ಮೊನ್ನೆ 18 ತಾರೀಕಿಗೆ ಓಪನ್ ಆಗಬೇಕಿತ್ತು. ಒಂದು ವಾರ ಮುಂಚೆ ಅವರು ನಮ್ಮಿಂದ ಅಗಲಿದ್ದಾರೆ. ನಾನು ಒಟ್ಟಿಗಿದ್ದೆ, ಇಡೀ ದಿನ ಒಟ್ಟಿಗಿದ್ದೆ ಅವರೊಟ್ಟಿಗೆ. ಇದರ ಬಗ್ಗೆ ನಾವು ಗೆಸ್ಟ್ಗಳನ್ನು ಇನ್ವೈಟ್ ಮಾಡಿ ಅವರಿಗೆ ಫಿಕ್ಸ್ ಮಾಡಿದ್ದೆ. ಅದು ಸಂಜೆ ಅವರು ಖುಷಿಯಿಂದ ಮನೆಗೆ ಹೋಗಿದ್ದಾರೆ. ಆದರೆ ರಾತ್ರಿ ಏನಂತ ಗೊತ್ತಿಲ್ಲ, ದೇವರ ವಿಧಿ. ನಾನು ಮರುದಿನ 3 ದಿನ ಚಂಚಲ ಆಗಿದೆ, ಬಿಸ್ನೆಸ್ ಕಂಟಿನ್ಯೂ ಮಾಡುವುದಾ ಬೇಡವಂತ. ನನಗೆ ತಲೆಗೆ ಹೋಗಲಿಲ್ಲ, ಏನು ಮಾಡೋದಂತ ಗೊತ್ತಾಗಲಿಲ್ಲ. ಆದರೂ ನಮ್ಮ ಫ್ರೆಂಡ್ಸ್ನವರು ಹೇಳಿದರು, ಪ್ರತ್ಯೇಕವಾಗಿ ಪೀಟರ್ ಜೆರಿ ಹೇಳಿದರು, ನೀವು ಹೆದರಬೇಡ, ಕಂಟಿನ್ಯೂ ಮಾಡಿ, ನಾವಿದ್ದೇವೆ, ನಿಮ್ಮೊಟ್ಟಿಗೆ ನಾನಿದ್ದೇವೆ. ಮತ್ತು ತುಂಬ ಮಂದಿ ಫ್ರೆಂಡ್ಸ್ ಹೇಳಿದರು, ನಾವಿದ್ದೇವೆ, ನೀವು ಕಂಟಿನ್ಯೂ ಮಾಡು, ಜಾಸ್ತಿ ಮಾಸ್ಟರ್ ಹೆಸರಲ್ಲಿ ನೀವು ಇದು ಮಾಡು, ಅವರಿಗೊಂದು ಶಾಂತಿ ಸಿಗ್ತದೆ, ಅವರಿಗೆ ಕನಸು ನನಸಾಗ್ತದೆ. ಮತ್ತು ಅವರ ಮಿಸ್ಸಸ್ ನಾನು ಅವರ ಕೇಳಿದೆ, ಅವರು ಸಹ ಹೇಳಿದರು, ಅವ್ರ ಮಕ್ಕಳು ಸಹ ನೀವು ಕಂಟಿನ್ಯೂ ಮಾಡಿ, ನಿಮಗೆ ನಾವು ಸಪೋರ್ಟ್ ಕೊಡ್ತೇವೆ, ನೀವು ಕಂಟಿನ್ಯೂ ಮಾಡಿ. ಅವರ ತಂದೆ ನನ್ನ ಗಂಡನಿಗೆ ಆದರೂ ಅದರ ಬಗ್ಗೆ ಆದರೂ ಶಾಂತಿ ಸಿಗಲಿ ಅಂತ ಅವರು ಹೇಳಿದರು. ಹಾಗೆ ತಮ್ಮೆಲ್ಲರ ಸಹಕಾರದಿಂದ, ಜಾಸ್ಲಿನ್ ಮಾಸ್ಟರ್ ಆಶೀರ್ವಾದದಿಂದ ಅವರು ಖಂಡಿತವಾಗಿ ಸ್ವರ್ಗದಿಂದ ನಮಗೆ ಆಶೀರ್ವಾದ ಕಳಿಸ್ತಾರೆ. ತಮ್ಮೆಲ್ಲರ ಸಹಕಾರದಿಂದ ಈ ಬಿಸ್ನೆಸ್ಸನ್ನು ಮುಂದುವರಿಸ್ತಿದ್ದೇನೆ. ಅವರಿಗೆ ನಾನು ಚಿರಶಾಂತಿಯನ್ನು ಇವಾಗ ಸಲ್ಲಿಸ್ತಾ ಇದ್ದೇನೆ. ಇಲ್ಲಿ ನೆರೆದಿರುವ ತಮಗೆಲ್ಲರಿಗೂ, ಇಲ್ಲಿ ಬಂದವರೆಲ್ಲರಿಗೂ, ನನ್ನ ಮಿತ್ರರಿಗೂ ವಂದನೆಗಳು. ಮಾಧ್ಯಮ ಮಿತ್ರ ಪುಸ್ತಕಗಳವರಿದ್ದಾರೆ, MC ಮಾಡಿದ ವಿದ್ಯಾಧರ್ ಶೆಟ್ಟಿ ಹಾಗೂ ಸಂಘ ಸಂಸ್ಥೆಗಳು ಎಲ್ಲ ಬಂದಿದ್ದಾರೆ. ಎಲ್ಲರಿಗೂ ವಂದನೆಗಳು. ನಾವು ಇಲ್ಲಿ ಆರಂಭಿಸುವಾಗ ಜಾಸ್ಲಿನ್ ಮಾಸ್ಟರ್ ಇರುವಾಗಲೇ ಪ್ರಥಮ ಕಸ್ಟಮರ್ ಆಗಿದ್ದರು ಶ್ರೀಮತಿ ಫ್ಲೇವಿ ಡಿಸೋಜನವರು, ಎರಡನೇವರು ಶ್ರೀಮತ್ ಜೋಸೆಫ್ ಮೊಂತೇರೋ, ಮೂರನೇವರು ಶ್ರೀಮಾನ್ ಜಾಸ್ತಿ ಸಂತಾನೇಜ್. ಈಗ ಅವರಿಗೆ ನಾವು ಈ ವೆಹಿಕಲ್ಗಳ ಕೀಯನ್ನು ಹಸ್ತಾಂತರ ಮಾಡ್ತೇವೆ. ಅವರು ದಯಮಾಡಿ ಮುಂದೆ ಬಂದು ಇದನ್ನು ತಗೊಳ್ಬೇಕಾದ್ರೆ ನಾನು ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇದೊಂದು ನಮಗೆ ಈ ಊರಿಗೆ ಒಂದು ಬಹಳ ಸಂತಸದ ಸುದ್ದಿ. ಏಕೆಂದರೆ ನಮ್ಮ ಸ್ನೇಹಿತರಾದಂತಹ ಮೆಲ್ವಿನ್ ಡಿಸೋಜಾ ಅವರು ಇಂದು ಒಂದು ಸ್ಕೂಟರ್ನ ಉದ್ಘಾಟನಾ ಸಮಾರಂಭವನ್ನು ಏರ್ಪಡಿಸಿದ್ದು, ಇದರ ಇನಾಗ್ರೇಷನ್ನು ನಮ್ಮ ಸೇಂಟ್ ಸೆಬಾಸ್ಟಿಯನ್ ಚರ್ಚಿನ ಫಾದರ್ ಅವರು ಈಗಾಗಲೇ ಉದ್ಘಾಟಿಸಿದ್ದಾರೆ. ಈ ಸಂತಸದ ಸುದ್ದಿಯನ್ನು ನಾವು ಎಲ್ಲರೂ ಸಂತೋಷವಾಗಿ ಸ್ವೀಕರಿಸಬೇಕು. ಏಕೆಂದರೆ ಆಧುನಿಕ ಯುಗದಲ್ಲಿ ಪೆಟ್ರೋಲಿನ ಬೆಲೆ ಬಹಳ ದಿನದಿಂದ ದಿನಕ್ಕೆ ಬಹಳ ಏರಿಕೆಯಾಗಿತ್ತು.
ನಮಗೆ ಎಲ್ಲರಿಗೂ ಕಷ್ಟಕರವಾದಂತಹ ಒಂದು ಸಂಗತಿ. ಅದಕ್ಕೋಸ್ಕರ ಕೋಮಾಕಿ ಕಂಪನಿಯವರಿಂದ ಒಂದು ಎಲೆಕ್ಟ್ರಾನಿಕ್ಸ್ ಬೈಕನ್ನು ನಮಗೆ ಹೊರತಂದದ್ದು ಇನ್ನಷ್ಟು ಬಹಳ ಉತ್ತಮ. ಪೆಟ್ರೋಲ್ 1 ಕಿಲೋಮೀಟರ್ ಪೆಟ್ರೋಲ್ನ ಸ್ಕೂಟರನ್ನು ನಡೆಸುವುದಾದರೆ ಸಾಧಾರಣ 5 ರೂಪಾಯಿ ವ್ಯಯವಾಗ್ತದೆ. ಅದೇ ಸಮಯದಲ್ಲಿ ನಮ್ಮ ಈ ಎಲೆಕ್ಟ್ರಾನಿಕ್ ಸ್ಕೂಟರು ಸಾಧಾರಣ 1 ರೂಪಾಯಿಗೆ 10 ಕಿಲೋಮೀಟರ್ನಷ್ಟು ಪ್ರಯಾಣವನ್ನು ಮಾಡಬಹುದು. ಈ ಪ್ರಯೋಜನವನ್ನು ನಮ್ಮ ಊರಿನ ಎಲ್ಲರೂ ಪಡೆಯಬೇಕೆಂದು ನಾನು ಆಶಿಸ್ತಾ ಈ ಸಮಾರಂಭಕ್ಕೆ ಬಂದಂತಹ ಎಲ್ಲರಿಗೂ ಧನ್ಯವಾದವನ್ನು ಅರ್ಪಿಸುತ್ತಾ ನನ್ನ ಈ ಮಾತನ್ನು ಮುಕ್ತಾಯಗೊಳಿಸುತ್ತೇನೆ.